ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಂಗಳೂರು ಮಹಾನಗರ ಪಾಲಿಕೆಗೆ ನಾಡಿದ್ದು ನವೆಂಬರ್ 12ಕ್ಕೆ ಚುನಾವಣೆ ನಡೆಯಲಿಕ್ಕಿದೆ. ಬಹಳ ಪ್ರಮುಖವಾಗಿರುವಂಥ ಈ ಬಾರಿಯ ಹಲವು ವಿಚಾರಗಳಲ್ಲಿ ವಾರ್ಡ್ ಸಮಿತಿಯ ರಚನೆ ಕೂಡ ಈ ಬಾರಿ ಅಧಿಕಾರಕ್ಕೆ ಬರುವಂಥ ಒಂದು ಪಕ್ಷ, ಆಡಳಿತ ಮಾಡುವಂಥ ಒಂದು ಪಕ್ಷ ಮಾಡಲೇಬೇಕು, ವಾರ್ಡ್ ಸಮಿತಿಯನ್ನು ರಚನೆ ಮಾಡಲೇಬೇಕು ಅಂತೇಳಿ 5 ವರ್ಷ 9 ತಿಂಗಳ ಮೊದಲು ಚುನಾವಣೆ ಆಗ ಕೂಡ ವಾರ್ಡ್ ಸಮಿತಿ ಮಾಡಲೇಬೇಕು ಎನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಅದಕ್ಕೆ ಸರಿಯಾಗಿ ಎರಡೂ ಪಕ್ಷಗಳು ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಭರವಸೆಯನ್ನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದವು, ನಾವು ವಾರ್ಡ್ ಸಮಿತಿಯನ್ನು ಮಾಡ್ತೇವೆ ಅಂತೇಳಿ. ಆದರೆ 5 ವರ್ಷಗಳಲ್ಲಿ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ ಮಾಡಲಿಲ್ಲ. ನಂತರ ವಿಧಾನಸಭಾ ಚುನಾವಣೆ ಬಂತು, ಆಗ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರು ನಾವು ಗೆದ್ರೆ ವಾರ್ಡ್ ಸಮಿತಿ ಮಾಡ್ತೇವೆ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಆದರೆ 1.5 ವರ್ಷ ಆಯಿತು, ಅದು ಕೂಡ ಆಗಲಿಲ್ಲ. ಆದರೆ ಈಗ ಈ ಬಾರಿಯ ಚುನಾವಣೆಯಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಉಂಟು ಅಂತ ಹೇಳಿದ್ರೆ, ಹೈಕೋರ್ಟ್, ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಇದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಇದು ಈ ಬಾರಿ ಜಾರಿಗೆ ಬರಲೇಬೇಕು ಅಂತೇಳಿ 4 ಜನ ಗಣ್ಯರು ಅದಕ್ಕೆ ಕೋರ್ಟಿಗೆ ಹೋಗಿದ್ರು. ನಮ್ಮ ಮಂಗಳೂರಿನಿಂದ ಶ್ರೀ ನೈಜಲ್ ಆರ್ಬಕರ್ ಮತ್ತು ಹಾಗೆ ಶ್ರೀ ಅಜಯ್ ಡಿಸಿಲ್ವಾ, ಹಾಗೆ ಬೆಂಗಳೂರಿನಿಂದ ಶ್ರೀ ನರೇಂದ್ರ ಕುಮಾರ್ ಅವರು, ಹಾಗೆ ಶ್ರೀಮತಿ ಕಾತ್ಯಾಯಿನಿ ಚಾಮರಾಜ್ ಅವರು ಚಾಮರಾಜಿಂದ ಅಲ್ಲಿ ಆ ಭಾಗದಿಂದ ಹೋಗಿದ್ರು. ಸೊ ಈ 4 ಜನ ಕೋರ್ಟಿಗೆ ಹೋಗಿ ನವೆಂಬರ್ 27ಕ್ಕೆ 2018 ಕೇಸನ್ನು ಫೈಲ್ ಮಾಡ್ತಾರೆ. ನಂತರ 2019 ಆಗಸ್ಟ್ 8ಕ್ಕೆ ನಮಗೆ ಬಹಳ ಪಾಲಿಕೆಯ ಮಟ್ಟಿಗೆ, ಬಹಳ ಜನರ ಮಟ್ಟಿಗೆ ಒಂದು ಹರ್ಷದಾಯಕವಾಗಿರುವಂಥ ಸೂಚನೆ ನಮಗೆ ಅಥವಾ ಆದೇಶ ಹೈಕೋರ್ಟ್ನಿಂದ ಬಂದಿದೆ. ಸೊ ಹಾಗಾದರೆ ವಾರ್ಡ್ ಸಮಿತಿಯ ರಚನೆ ಏನು ಅಗತ್ಯ? ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಏರಿಯಾ ಸಭಾ. ಬಹುಶಃ ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ ವಾಸಿಸುವ ಜನರಿಗೆ ಒಂದಿಷ್ಟು ಹೊಸ ಒಂದು ವರ್ಡ್ ಅಂತ ಅನಿಸ್ತಾ ಇರ್ಬೋದು, ಹೊಸ ಕಾನ್ಸೆಪ್ಟ್ ಅಂತ ಅನಿಸ್ತಾ ಇರ್ಬೋದು. ಹಾಗಾದರೆ ವಾರ್ಡ್ ಸಮಿತಿ ಆಗಲೇಬೇಕು ಅಂತೇಳಿ ನಾವು ಎಬ್ಬಿಸಿರುವಂಥ, ನಮ್ಮ ಜನ ಆಕಾಂಕ್ಷೆ ಪಡುತ್ತಿರುವಂಥ ಈ ಒಂದು ಬೇಡಿಕೆ ಈ ಬಾರಿ ಈಡೇರತ್ತಾ? ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಒಂದು ವೇಳೆ ನಿಮ್ಮ ಮನೆ ಬಾಗಿಲಿಗೆ ಬರುವಂಥ ಅಭ್ಯರ್ಥಿ ವಾರ್ಡ್ ಸಮಿತಿ ರಚನೆಯ ಬಗ್ಗೆ ಎಷ್ಟು ಉತ್ಸುಕರಾಗಿದ್ದಾರೆ, ಅವರಿಗೆ ಆಸಕ್ತಿ ಉಂಟಾ, ನಿಜಕ್ಕೂ ಅವ್ರು ಗೆದ್ದರೆ ಮಾಡ್ತಾರಾ? ಇದು ಕೂಡ ಪ್ರಮುಖವಾಗಿರುವಂಥ ವಿಚಾರ. ಈ ಬಗ್ಗೆ ನಮ್ಮನಿಗೆ ಮಾತಾಡಲಿಕ್ಕೆ 2 ಗಣ್ಯರು ಇವತ್ತು ನಮ್ಮನಿಗಿದ್ದಾರೆ. ಒಬ್ಬರು ಬೆಂಗಳೂರಿನಿಂದ ನಾಗರಿಕ ಶಕ್ತಿ ಈ ಒಂದು ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನರೇಂದ್ರ ಕುಮಾರ್ ಅವರು, ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ನರೇಂದ್ರ ಕುಮಾರ್ ಅವರೇ. ಹಾಗೆ ಸಾಮಾಜಿಕ ಹೋರಾಟಗಾರರು, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಅಧಿಕಾರಿ, ನೀರಿನ ವಿಭಾಗದಲ್ಲಿದ್ದಂಥ ಒಬ್ಬರು ಶ್ರೀಯುತ ಪದ್ಮನಾಭ ಬುಳ್ಳಾಲ್ ಅವರು, ಅವರಿಗೂ ಕೂಡ ನನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಪದ್ಮನಾಭ. ಸೊ ನರೇಂದ್ರ ಕುಮಾರ್ ಅವರು, ಹಾಗಾದರೆ ಕೋರ್ಟಿಗೆ ಹೋಗಲೇಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿ ಈ ಬಾರಿ ಬಂದಿತ್ತು ಅಂತ ಹೇಳ್ತೀರಾ? ಕೋರ್ಟ್ಗೆ ಹೋಗದೆ ನಾವು ಒಂದು 25 ವರ್ಷದಿಂದ ಸತತವಾಗಿ ಟ್ರೈ ಮಾಡ್ಕೊಂಡು ಬರ್ತಾ ಇದ್ದೀವಿ. 1992 ಅಲ್ಲಿ 74th ಅಮೆಂಡ್ಮೆಂಟ್ 74ನೇ ತಿದ್ದುಪಡಿ ಬಂತು, ನಮ್ಮ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಂತು. ಆಗ್ಲಿಂದನೇ ವಾರ್ಡ್ ಸಮಿತಿ ಆಗಬೇಕಾಗಿತ್ತು. ನಮ್ಮ ಕರ್ನಾಟಕದಲ್ಲಿ 2011ರಲ್ಲಿ KMC ಆ್ಯಕ್ಟ್, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟನ್ನು ತಿದ್ದುಪಡಿ ಮಾಡಿ ಅದರಲ್ಲಿ ಒಂದು ಚಾಪ್ಟರ್ ಸೇರಿಸಿ ವಾರ್ಡ್ ಸಮಿತಿ ಮಾಡಬೇಕು, ಏರಿಯಾ ಸಭಾ ಮಾಡಬೇಕು ಅಂದ್ಬಿಟ್ಟು ಒಂದು ಚಾಪ್ಟರ್ ಸೇರಿಸಿದ್ರು. 8 ವರ್ಷ ಆಯಿತು. 2 ಸರಿ ವಾರ್ಡ್ ಸಮಿತಿ ಬೆಂಗಳೂರಲ್ಲಿ ಬೇರೆ ಬೇರೆ ನಗರದಲ್ಲಿ ಆಯಿತು. ಬಟ್ ಅದು ವಾರ್ಡ್ ಸಮಿತಿ ಅಂತ ಮಾಡ್ತೀವಿ ಅಂದ್ಬಿಟ್ಟು ಕಾರ್ಪೊರೇಟರ್ಗಳು, ಅವರು ಚೇಲ ಚಪಾಟಿಗಳು, ಅವರು ಸ್ನೇಹಿತರು, ಪಕ್ಷದವರು ಅವ್ರಿಗೆಲ್ಲ ಸೇರಿಸ್ಕೊಂಡು ಒಂದಷ್ಟು ಮೀಟಿಂಗ್ಗಳಾಯಿತು, ಒಂದಷ್ಟು ಮೀಟಿಂಗ್ಗಳು ಆಗಿಲ್ಲ. ಅದು ಹೈಕೋರ್ಟ್ ಆರ್ಡ್ರ್ ಬರದೇ ಇದ್ದರೆ ಇವರು ಕೆಲಸ ಮಾಡಲ್ಲ, ನಾವು DC ಆಗಲಿ, ಕಮಿಷನರ್ ಆಗಲಿ, ಕಾರ್ಪೊರೇಷನ್ ಆಗಲಿ ಇವ್ರ ಮೇಲೆ ಒತ್ತಡ ಕೊಟ್ಟು ವಾರ್ಡ್ ಸಮಿತಿ ರಚನೆ ಮಾಡಬೇಕಾಗಿದ್ದ ಸಂದರ್ಭ ಬಂದಿದೆ. ಅದಕ್ಕೆ ನಾವು ಒಂದು PIL ಸಲ್ಲಿಸಿದ್ವಿ. PILಲ್ಲಿ ಆರ್ಡ್ರ್ ಬಂತು. ನಾವು ಮಂಗಳೂರು ನಗರ ಪಾಲಿಕೆಯಲ್ಲಿ ಎಲೆಕ್ಷನ್ ಆಗಿದ ತಕ್ಷಣ ಏರಿಯಾ ಸಭಾ ಮತ್ತು ವಾರ್ಡ್ ಸಮಿತಿನ ರಚನೆ ಮಾಡಬೇಕಂತ ಆರ್ಡ್ರ್ ಬಂದಿದೆ. ಆ ಆರ್ಡ್ರ್ ಬಂದಾದಮೇಲೆ ನಾವು ಸಮಿತಿ ರಚನೆ ಆಗುತ್ತೆ ಅಂತ, ಕಡ್ಡಾಯವಾಗಿ ಆಗುತ್ತೆ ಅಂತ ನಮಗೆ ಭರವಸೆ ಇದೆ. ಬೆಂಗಳೂರಲ್ಲೂ ಹಿಂಗೆ ಹೈಕೋರ್ಟ್ ಆರ್ಡ್ರಿಂದನೇ ವಾರ್ಡ್ ಸಮಿತಿ ರಚನೆ ಆಗಿತ್ತು. ಅಲ್ಲೂ ಹಿಂಗೆ ಪಕ್ಷದವರೆಲ್ಲ ಸೇರಿಕೊಂಡು ಮಾಡಿದರು. ಬಟ್ ನೆವರ್ತಿಲೆಸ್ ಏನೋ ಒಂದು ರಚನೆ ಆಯಿತು, ಅದ್ರ ಮೇಲೆ ನಾವು ತಡ ಹಾಕಿ ಸರಿಗೆ ನಡೆಸ್ಬೇಕಂದ್ಬಿಟ್ಟು ನಾವು ಕಂಟಿನ್ಯೂಸ್ ಸತತವಾಗಿ ಪ್ರಯತ್ನ ಪಟ್ಟರೆ ಜನಕ್ಕೆ ಅವ್ರವ್ರ ಹಕ್ಕು ಸಿಗುತ್ತೆ ಅಂತ ನನಗೆ ನಂಬಿಕೆ. ಪದ್ಮನಾಭರು, ಹಾಗಾದರೆ ಲಾಸ್ಟ್ 5 ವರ್ಷದ ಹಿಂದೆ ಕೂಡ ಒಂದು ಭರವಸೆ ಸಿಕ್ಕಿತ್ತು ಎಲ್ಲ ಕಡೆಯಿಂದ, ಆದರೆ ಆಗಿರಲಿಲ್ಲ. ಯಾಕೆ ಹಿಂದೇಟು ಹಾಕ್ತಾರೆ, ಯಾಕೆ ನಿಮ್ಮ ಪ್ರಕಾರ? ಯಾಕೆ ಅಂತ ಹೇಳಿದರೆ, ನಿರಂತರವಾಗಿ ಇದು ಪ್ರಜಾಪ್ರಭುತ್ವ ದೇಶ ಅನ್ನೋದೇ ಈ ಚುನಾಯಿತ ಕಾರ್ಪೊರೇಟರ್ಗೆ ಚುನಾವಣೆ ನಂತರ ಗೊತ್ತಾಗೋದಿಲ್ಲ.
ಚುನಾವಣೆ ಮೊದಲು ನಾನು ಪ್ರಜಾಪ್ರಭುತ್ವ, ಜನರ ಸಮಸ್ಯೆ ಕೇಳಬೇಕು ಅಂತೇಳಿ ಜನರ ಸ್ವಾಮಿ ನಿಮ್ಮ ಕಾಲಿಡಿತೇನೆ ಓಟು ಕೊಡಿ, ನಿಮ್ಮ ಸಮಸ್ಯೆ ಪರಿಹರಿಸ್ತೇನೆ ಅಂತ ಹೇಳ್ತಾರೆ. ಚುನಾವಣೆ ಗೆದ್ದ ನಂತರ ಆ ಕಾರ್ಪೊರೇಟರ್ ಎಲ್ಲಿದ್ದಲೇ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ, ಆದಾಯ ಮೂಲ ಇಲ್ಲದ ಒಬ್ಬ ವ್ಯಕ್ತಿ ಕಾರ್ಪೊರೇಟರ್ ಆದ ನಂತರ ಇಮ್ಮಿಡಿಯೇಟ್ ಅವನಿಗೆ ಕಾರ್ ಬರ್ತದೆ, ಅವನ ಬಂಗಲೆ ದೊಡ್ಡದಾಗ್ತದೆ, ಎಲ್ಲ ವ್ಯವಸ್ಥೆ ಆಗ್ತದೆ. ಇದನ್ನು ಜನ ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ, ಎಲ್ಲಿಂದ ಅವರಿಗೆ ಹಣ ಬರ್ತದೆ. ಈ ಪ್ರಶ್ನೆಯಲ್ಲಿ ಏನಾಗಿದೆ, ನಮ್ಮ ಹಲವಾರು ಸಮಸ್ಯೆಗಳು, ಮುಖ್ಯವಾಗಿ ನಾವು ನೆಮ್ಮದಿಯಿಂದ ಬದುಕಬೇಕಿದ್ದರೆ ಇವತ್ತು ಮಂಗಳೂರಿನಲ್ಲಿ ಏನಾಗಿದೆ, ಏನು ಸಮಸ್ಯೆ ಬಂದರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನ ಜಾತಿ ಭೇದದಿಂದ ಮಾತಾಡ್ತಾರೆ ಹೊರತು ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಒಂದು ಅಕ್ಕಪಕ್ಕದ ಮೋದಿಯವರು ಹೇಳಿದ್ದಾರೆ ಚಾಯ್ ಪೇ ಚರ್ಚಾ ಅಂತ. ಏನು ಈ ಚಾಯ್ ಪೇ ಚರ್ಚಾ? ಚಾಯ್ ಪೇ ಚರ್ಚಾ ಅಂದರೆ ಅಕ್ಕಪಕ್ಕದ ಮನೆಯವರು ಒಟ್ಟಿಗೆ ಕೂತ್ಕೊಂಡು ಚಹಾ ಕುಡಿರಪ್ಪ. ಕುಡಿಯುವಾಗ ನಿಮ್ಮ ಏನು ಸಮಸ್ಯೆ, ನಿಮ್ಮ ಮಗುಗೆ ಮಲೇರಿಯಾ ಬಂದಿದೆ, ಇವರಿಗೆ ಇನ್ನೊಂದು ಏನೋ ಬಂದಿದೆ, ಸಮಸ್ಯೆ ಆಗಿದೆ, ನೀರು ಬರಲಿಲ್ಲ, ಅಲ್ಲಿ ಏನೋ ಇನ್ನೊಂದು ಸಮಸ್ಯೆ ಇದೆ, ಅದರ ಬಗ್ಗೆ ಚರ್ಚೆ ಮಾಡಿ ಪರಸ್ಪರ. ಆಮೇಲೆ ಅದಕ್ಕೇನು ಪರಿಹಾರ ಕಂಡುಕೊಳ್ಬೇಕು ಅದನ್ನು ನೀವೇ ಮಾಡಿ. ಆ ಚಾಯ್ ಪೇ ಚರ್ಚೆವನ್ನೇ ನಾವು ಏನು ಹೇಳ್ತೇವೆ ಅಂದರೆ ಏರಿಯಾ ಸಭಾ, ಅಕ್ಕಪಕ್ಕದ ಮನೆಯವರು ಒಟ್ಟಿಗೆ ಸೇರಿ ಮಾಡಿ. ಅದು ನಮ್ಮ ಒಂದು ರಿಕ್ವೆಸ್ಟ್. ಅದಕ್ಕೆ ಬೇಕಾಗಿ ಏರಿಯಾ ಸಭಾ ಅಂತ ಇವತ್ತು ಸರ್ಕಾರ ಆದೇಶ ಕೊಟ್ಟಿದೆ, ಆಮೇಲೆ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಈ ಹಿಂದೆ ಸರ್ಕಾರ ಆರ್ಡರ್ ಇದ್ದರೂ ಕೂಡ ಕಾರ್ಪೊರೇಟರ್ಗಳು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಮ್ಯಾನಿಫೆಸ್ಟೋದಲ್ಲಿ ಅವರು ಅದನ್ನು ಆಚರಿಸಲಿಲ್ಲ. ನಾವು ಒತ್ತಾಯ ಮಾಡಿದೆವು 3 ಸಲ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಅದು ಕೌನ್ಸಿಲ್ಗೆ ಬಂದಾಗ ಇವರು ಬೇಕು ಅಂತಲೇ ಏನೋ ನೆಪ ಹೇಳಿಬಿಟ್ಟು ನಮ್ಮ ಪವರ್ ಕಡಿಮೆ ಆಗ್ತದೆ ಅಂತ ಹೆದರಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಈ ಸಲ ಅವ್ರು ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ. ನನ್ನ ಪ್ರಕಾರ ಮೈಸೂರಲ್ಲಿ ಇದು ಇತ್ತು ಅಂತ ಅನಿಸ್ತಾ ಉಂಟು, ಇದೆ ಅಂತ ಅನಿಸ್ತಾ ಉಂಟು. ನಿಜನ ಇಲ್ಲ, ಯಾವ ನಗರದಲ್ಲೂ ವಾರ್ಡ್ ಸಮಿತಿ, ಬೆಂಗಳೂರು ಬಿಟ್ಟು, ಬೆಂಗಳೂರಲ್ಲಿ ವಾರ್ಡ್ ಸಮಿತಿ ನಾಮಕಾವಸ್ಥೆ ಇದೆ, ಹೆಸರಿಗೆ ಮಾತ್ರ ಇದೆ. ಮೀಟಿಂಗ್ಗಳು ಒಂದಷ್ಟು ತಿಂಗಳು ಆಯಿತು, ಒಂದಷ್ಟು ತಿಂಗಳು ಬರ್ತಲಾಕ ಯಾವ ಏರಿಯಾದಲ್ಲಿ ಕಾರ್ಪೊರೇಟರ್ಗೆ ಬೇಕಾದಾಗ ಅವರು ಒಂದು ಮೀಟಿಂಗ್ ಕರೆದು ಅದಕ್ಕೆ ವಾರ್ಡ್ ಸಮಿತಿ ಮೀಟಿಂಗ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಬಟ್ ಮುಂಚೆಕ್ಕಿಂತ ಎಷ್ಟೋ ಬೆಂಗಳೂರು ಬಿಟ್ಟು ಇನ್ನೆಲ್ಲೂ ಇಲ್ಲ. ಹಾಗೆ ಹೆದರಿಕೆ ಇರುವುದು ಯಾಕೆ ಅಂತ ಬಹುಶಃ ಆಗಿದ್ರೆ ಮಾಡಲಿಕ್ಕೆ ಪದ್ಮನಾಭರ ಪ್ರಶ್ನೆ ಇರೋದು, ಮಾಡಿದರೆ ಅವರ ಕಾರ್ಪೊರೇಟ್ನ ಹಕ್ಕು ಜನರಿಗೆ ಗೊತ್ತಾಗ್ತದಲ್ಲ. ಈಗ ಏನಾಗ್ತದೆ, ಅಜಯ್ ಅವರಿಗೆ ಅವರ ಮನೇಲಿ ನೀರು ಬರೋದಿಲ್ಲ ಅಂತ ಹೇಳ್ತಾರೆ, ಅವ್ರು ಲೆಟ್ರ್ ಕೊಡ್ತಾರೆ. ಆ ಲೆಟ್ರ್ ಕೊಟ್ಟ ಕೂಡಲೇ ಅವ್ರು ಹೇಳ್ತಾರೆ ಕಾರ್ಪೊರೇಟ್ರು ಕಾಂಟ್ರಾಕ್ಟರ್ ಕರೆದು ನೋಡಪ್ಪ ಅದಕ್ಕೊಂದು ಏನೋ ಒಂದು ಮಾಡು ಅಂತ. ಅಲ್ಲಿ ಆ್ಯಕ್ಚುಲಿ ಅವರಿಗೆ ಒಂದು 10 ಮೀಟ್ರದ್ದು ಪೈಪ್ ಹಾಕಬೇಕಾಗಿ ಬರ್ಬೋದು ಏನೋ, ಅಥವಾ ಒಂದು ಬ್ಲಾಕ್ ಇರ್ಬೋದು, ತೆಗಿಬೋದು. ಬಟ್ ಇವ್ರು ಏನು ಮಾಡ್ತಾರೆ, ಕಾಂಟ್ರಾಕ್ಟ್ರು ಒಂದು 99,900 ರೂಪಾಯಿದು ಒಂದು ಎಸ್ಟಿಮೇಟ್ ಮಾಡ್ತಾರೆ. ಎಸ್ಟಿಮೇಟ್ ಮಾಡಿ ಕೊಡ್ತಾರೆ. ಇಲ್ಲಿ 10 ಮೀಟ್ರದ್ದು ಪೈಪ್ ಹಾಕ್ತಾರೆ, ಅಲ್ಲಿ 90,000 ರೂಪಾಯಿದು ಬಿಲ್ ಆಗ್ತದೆ. ಸೊ ಈ ರೀತಿಯ ಹಲವಾರು ನ್ಯೂನತೆಗಳು, ಒಂದೆರಡಲ್ಲ. ನಾನು ಮಹಾನಗರ ಪಾಲಿಕೆ ಒಳಗೆ ಇದ್ದುಕೊಂಡು ಹೇಳ್ತಾ ಇದ್ದೇನೆ, ನಾನು ನೋಡಿದ ಲೆಕ್ಕದಲ್ಲಿ ಕಾರ್ಪೊರೇಷನಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಇದೆ. ಆ ಭ್ರಷ್ಟಾಚಾರವನ್ನು ವಿರೋಧಿಸಲಿಕ್ಕಾಗಿ ನಾವೊಂದು ಹೋರಾಟ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಈಗ ಬಂದಿದೆ. ಎಸ್, ಹಾಗಿದ್ದು ಹೇಗೆ ನಿರ್ಮಾಣ ಮಾಡೋದು ನರೇಂದ್ರ ಅವರು? ಈಗ ನಾಡ್ದು ಅಧಿಕಾರಕ್ಕೆ ಬಂದ ಕೂಡಲೇ ಇವರು ಮಾಡ್ತಾರಂತ ನಮಗೆ ಏನು ಆಸೆ ಇದೆಯಾ, ಅಥವಾ ಇವರು ಸುಮ್ಮನೆ ಹೀಗೆ ಆಯಿತು ಕೋರ್ಟ್ ಇದೆಲ್ಲ ಮಾಡೋಣ ನೆಕ್ಸ್ಟ್ ಮಾಡೋಣ ಅಂತೇಳಿ ಮುಂದುವರಿಸ್ತಾರೆ? ಈಗ ಯಾವುದೇ ಕಾನೂನಿರಲಿ, ದೇಶಕ್ಕೆ ಜನಕ್ಕೆ ಏನೇ ಸಂವಿಧಾನಿಕ ಹಕ್ಕಿದ್ರೂ ಜನ ಕೇಳೋ ತನಕ ಅವ್ರಿಗೆ ಸಿಕ್ಕಲ್ಲ. ಜನಕ್ಕೆ ಇದ್ರ ಮೇಲೆ ತಿಳುವಳಿಕೆ ಕಡಿಮೆ ಇರೋದು. ಕಾರ್ಪೊರೇಟರ್ಗಳು ಬೇಕು ಅಂತ ಹೇಳಲಿಲ್ಲ. ಇನ್ನೊಂದು ಸರಿ ಕಾರ್ಪೊರೇಟರ್ಗಳಿಗೆ ಹೇಳಿದ್ರೂ ಕಾರ್ಪೊರೇಟ್ರೇ ಅಲ್ಲ, ಆ ಪಕ್ಷದ ಮುಖಂಡರು ಇರ್ತಾರಲ್ಲ ಅವರು ಅವ್ರಿಗೆ ಹಿಂಗಾಗಬೇಕು ಹಂಗಾಗಬೇಕು, ಕಾನೂನಲ್ಲಿದೆ, KMC ಆ್ಯಕ್ಟ್ ಹೀಗೆ ಹೇಳುತ್ತೆ ಅಂದ್ರೂ ಅವರು ಹಿಂಗಲ್ಲ ಹಂಗೆ ಅಂದ್ಬಿಟ್ಟು ಅದು ದಾರಿ ತಪ್ಸೋಕ್ಕೆ ಟ್ರೈ ಮಾಡ್ತಾರೆ. ಈಗೇನಾಗಿದೆ ಅಂದರೆ ಈ ಪಾಲಿಟಿಕ್ಸ್ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಎಲ್ರಿಗೂ ಒಂದು ದಂಧೆ ನಡೆಸ್ತಾ ಇದ್ದಾರೆ. ನಮಗೆ ಎಷ್ಟು ಹಣ ಇಷ್ಟು ಖರ್ಚು ಮಾಡ್ತೀವಿ, ಇಷ್ಟೊಂದು ಓಟ್ ತೊಗೊತೀವಿ, ಅದರಾದಮೇಲೆ ಇಷ್ಟು ಜಾಗದಲ್ಲಿ ನಮ್ಮದು ರಾಜ್ಯ ಇರುತ್ತೆ, ಆ ರಾಜ್ಯದಲ್ಲಿ ಏನೇ ಆದರೂ ನಮಗೆ ಹಣ ಸಿಗಬೇಕಂತ ಅದೊಂದು ದಂಧೆ ಆಗಿಬಿಟ್ಟಿದೆ. ಅದು ಆಗಲಿಕ್ಕೆ ಇವರು ಬೇರೆಯವ್ರಿಗೂ ಗೊತ್ತಾಗದೆ ಕೆಲಸ ಮಾಡಿದ್ರೆ ನಮಗೆ ಮಾತ್ರ ಕಟ್ ಸಿಕ್ಕುತ್ತೆ, ಕಮಿಷನ್ ಸಿಕ್ಕುತ್ತೆ. 4 ಜನ ಜೊತೆಗೆ ಡಿಸಿಷನ್ ಮಾಡೋರಿದ್ರೆ ಅವ್ರಿಗೂ ಕೊಡಬೇಕಾಗುತ್ತೆ. ಆ ಫೀಲಿಂಗಲ್ಲಿ ಅವ್ರ ಪಕ್ಷದವ್ರಿಗೂ ವಾರ್ಡ್ ಸಮಿತಿಯಲ್ಲಿ ಸೇರದೇ ಇರೋ ಥರ ಮಾಡಿದ್ದಾರೆ. ಈಗ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಅವ್ರ ಪಕ್ಷದವ್ರು ಸೇರಿದ್ದಾರೆ, ಒಂದಷ್ಟು ಇಲ್ಲಿ ಕೆಲಸ ಆಗ್ತದೆ. ಆ 10 ಜನ ಒಂದು ವಾರ್ಡಿಂದ ಬಂದು ಆ ಮೀಟಿಂಗ್ ಕೂತ್ಕೊಂಡ್ರೆ ಏನಿದ್ರು, ಎಷ್ಟೇ ಭ್ರಷ್ಟರಾಗಿದ್ರು ನಮ್ಮ ಮನೆ ಹತ್ರ ರೋಡ್ ಸರಿಗಿಲ್ಲ ಅಂದ್ಬಿಟ್ಟು ಒಂದು ಅರ್ಜಿ ಹಾಕ್ತೀವಿ. ಸೊ ಏನಾದ್ರೂ ನಮ್ಮ ಮನೆ ಹತ್ರ ರೋಡ್ ಸರಿ ಆಗುತ್ತೆ. ಅದೇ ಥರ 10 ಜನ ಕೂತ್ಕೊಂಡ್ರೆ 10 ಜಾಗದಲ್ಲಿ ರೋಡ್ ಸರಿ ಆಗ್ಬೋದು, ಈಚ್ಕಾನ ಆಗಲಿ ಅಂತ. ಬಟ್ ಇದನ್ನು ಇವ್ರು ಮಾಡೋಕ್ಕೆ ಬಿಡಲ್ಲ. ಯಾಕಂದರೆ ಅವರು ಬೇರೆ ಯಾರಿಗೂ ಕಟ್ಕೊಡ್ಕೊಡ್ದು. 1, 2 ನಮ್ಮದೇ ರಾಜ್ಯ ಥರ ಇರಬೇಕು. ಹೈಕಮಾಂಡ್ ನಾನೇ, ನಮ್ಮ ವಾರ್ಡ್ಗೆ ನಾನೇ ಹೈಕಮಾಂಡು, ಆ ಥರ ಇರಬೇಕು. ಅದಕ್ಕೆ ಅವರು ಗೊತ್ತಿದ್ದು ಬೇರೆ ಯಾವುದೋ ಕಮಿಟಿ ರಚನೆ ಮಾಡೋಕ್ಕೆ ಬಿಡಲ್ಲ. ಆದರೂ ವಾರ್ಡ್ ಕಮಿಟಿ ಮಾಡಿದರೆ ಅಧ್ಯಕ್ಷರ ವಾರ್ಡ್ ಕಾರ್ಪೊರೇಟರ್ ಆಗಿರ್ತಾರೆ. ಹಾಗಿರುವಾಗ ಅಧ್ಯಕ್ಷರಾಗಿರ್ತಾರೆ. ಬಟ್ ಅಧ್ಯಕ್ಷರು ಮಾತ್ರ ವಾರ್ಡ್ ಸಮಿತಿ ಕಾನೂನಲ್ಲಿ ಏನಿದೆ ಅಂದರೆ ಮೆಜಾರಿಟಿ ಡಿಸಿಷನ್ ಆಗಬೇಕು ಅಂತ.
ಹಾಗಾದರೆ ಒಂದು ಮೀಟಿಂಗಲ್ಲಿ 10 ಜನ ಸೇರಿಕೊಂಡು 10 ಜನ ಮೆಂಬರ್ಸ್ ಇರ್ತಾರೆ, ಒಬ್ಬರು ಅಧ್ಯಕ್ಷರು ಇರ್ತಾರೆ, ಒಬ್ಬರು ಸೆಕ್ರೆಟರಿ ಆಗಿರ್ತಾರೆ. 12 ಜನ ಸೇರಿಕೊಂಡು ಆ ಮೀಟಿಂಗ್ ಅವತ್ತು ಎಷ್ಟು ಜನ ಬಂದಿರ್ತಾರೋ ಅದರಲ್ಲಿ ಮೆಜಾರಿಟಿಯಲ್ಲಿ ಡಿಸೈಡ್ ಆಗುತ್ತೆ ಏನು ಮಾಡಬೇಕಂತ. ಯಾವ ರಸ್ತೆಗೆ ಕಾಂಕ್ರೀಟ್ ಆಗಬೇಕು, ಎಲ್ಲಿ ಡ್ರೈನೇಜ್ ಆಗಬೇಕು. ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ಅವರಿಗೆ ಬೇಕಾದ ಬಿಲ್ಡರ್ಗಳು ಎಲ್ಲಿ ಕಟ್ಟಡ ಕಟ್ತಾರೆ ಅದ್ರ ಎದುರಿಗೆ ಕಾಂಕ್ರೀಟ್ ಮೊದಲಾಗತ್ತೆ, ಒಳಚರಂಡಿ ಅಲ್ಲಿ ಆಗತ್ತೆ. ಎಲ್ಲಿ ಮತ್ತೆ ಮತ್ತೆ ಮಳೆ ಬಂದು ರೋಡು ಹಾಳಾಗಿ ನೆಗೆದು ಬಿದ್ದು ಹೋದ್ರೂ ಕೂಡ ಅಂಥ ರಸ್ತೆಗಳಲ್ಲಿ ಬಿಲ್ಡರ್ಗಳ ಬಿಲ್ಡಿಂಗ್ ಇಲ್ದಿದ್ರೆ ಬಹುಶಃ ಅಲ್ಲಿ ಏನು ಆಗುದಿಲ್ಲ ಅಂತೇಳಿ. ಸೊ ಪದ್ಮನಾಭ ಅವ್ರು ಹೇಗೆ ಫಾರ್ಮುಲಾ ಹೇಗೆ ವರ್ಕೌಟ್ ಆಗುತ್ತೆ ನಾಡ್ದು? ನೋಡಿ, ಒಂದು ನಡೆದು ಹೋದ ಒಂದು ಘಟನೆ ಹೇಳ್ತೇನೆ. ಕಪಿತಾನಿ ಹೈಸ್ಕೂಲ್ ಎದುರುಗಡೆ ಒಂದು ಕ್ರಾಸ್ ರೋಡ್ ಉಂಟು. ಆ ಕ್ರಾಸ್ ರೋಡ್ 50-60 ಮನೆಗಳು, ಅವರಿಗೆ ಮೂಡ ಲೇಔಟಲ್ಲಿ ಮೂಡ ಏನು ಪ್ಲ್ಯಾನ್ ಉಂಟು ಅಷ್ಟು ಅಗಲದ ರಸ್ತೆ ಉಂಟು. ಆ ರಸ್ತೆ ಇದ್ದರೂ ಸಹ ಆ ಜಾಗದಲ್ಲಿ ಒಂದು ಸೈಟನ್ನು ಒಂದು ಅಲ್ಲಿಯ ಕಾರ್ಪೊರೇಟರ್ ಆದವರು ಪರ್ಚೇಸ್ ಮಾಡ್ತಾರೆ. ಕಾರ್ಪೊರೇಟರ್ ಗಂಡ ಹೆಂಡತಿ ಕಾರ್ಪೊರೇಟರ್ ಆಗಿದ್ದರು, ಗಂಡ ಪರ್ಚೇಸ್ ಮಾಡ್ತಾರೆ. ಅವರು ಒಬ್ಬರು ಬಿಲ್ಡರ್ ಆಗಿ ಅಲ್ಲಿ ಒಂದು ಫ್ಲ್ಯಾಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಮಾಡಿಕೊಂಡು ಕೌನ್ಸಿಲ್ ಇವ್ರ ಹತ್ರ ಪಬ್ಲಿಕ್ ಹತ್ರ ಬಂದು ನಿಮಗೆಲ್ಲ ಡ್ರೈನೇಜ್ ಇಲ್ವಲ್ಲ, ಸೈನ್ ಕೊಡಿ ಡ್ರೈನೇಜಿಗೆ ಅಂತ ಸೈನ್ ತೊಗೊಳ್ತಾರಂತೆ. ಡ್ರೈನೇಜ್ ತೊಗೊಂಡ್ಬಿಟ್ಟು ಅವ್ರು ಅಲ್ಲಿ ಹೋಗಿ ನನಗೆ ರೋಡ್ ಅಗಲ ಮಾಡಬೇಕು ಅಂತ ಇದು ಮಾಡಿ ರೋಡ್ ಅಗಲ ಮಾಡೋಕ್ಕೆ ಅಪ್ರೋಲ್ ತಗೋತಾರೆ. ಯಾಕೆಂದರೆ ಅವರ ಫ್ಲ್ಯಾಟ್ ಆಗಬೇಕಿದ್ರೆ ರೋಡ್ ಅಗಲ ಆಗಬೇಕು. ಈ ವಿಷಯ ಎಕ್ಸಿಕ್ಯೂಷನ್ ಆಗುವಾಗ ಜನರಿಗೆ ಗೊತ್ತಾಯಿತು. ಜನರೆಲ್ಲ ಗಲಾಟೆ ಮಾಡಿದರು. ನಾನು ಹೋಗಿದ್ದೆ ಆ ಇದು ಸಮಸ್ಯೆಗೆ. ನಾನು ಮತ್ತು ನಮ್ಮ ಧರ್ಮೇಂದ್ರ ಇಬ್ಬರು ಹೋಗಿ ಅಲ್ಲಿ ಈ ವಿಷಯದಲ್ಲಿ ಜನರಿಗೆ ವಾರ್ಡ್ ಕಮಿಟಿ ಏರಿಯಾ ನೀವು ಜನ ಎಲ್ಲ ಎಬ್ಬಿಸಬೇಕು, ಜನ ಗಲಾಟೆ ಮಾಡಿದರೆ ಇದು ಅವ್ರ ಕಾರ್ಪೊರೇಟರ್ದು ಮೆಜಾರಿಟಿ ಆಗುತ್ತೆ ಅಂತ ನಾವು ಅವರಿಗೆ ತಿಳಿ ಹೇಳಿಕೆ ಜನರನ್ನೆಲ್ಲ ಒಗ್ಗಟ್ಟು ಮಾಡಿದ ಪ್ರಯುಕ್ತ ಜನ ಎಲ್ಲ ಒಗ್ಗಟ್ಟಾದರೂ ನಾವು ಸಕ್ಸಸ್ ಆದೆವು. ಆ ಏರಿಯಾದಲ್ಲಿ ಈಗ ಆ ಕೆಲಸ ನಿಂತಿದೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜನ ಎಲ್ಲಿವರೆಗೆ ತಾಯಿ ಮಗುಗೆ ಊಟ ಕೊಡಬೇಕು, ಕೂಗಬೇಕು, ಕೂಗಿದ್ರೆ ಗೊತ್ತಾಗೋದು ಮಗುಗೆ. ಸೊ ಜನ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಸಮಸ್ಯೆ ಪರಿಹರಿಸಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದೆ ಸರ್ಕಾರ. ಆ ಅಧಿಕಾರವನ್ನು ನೀವು ಉಪಯೋಗಿಸ್ಕೊಳ್ಳಿ, ನಿಮ್ಮ ಸಮಸ್ಯೆಯನ್ನು ನೀವೇ ಬಗೆಹರಿಸ್ಕೊಳ್ಳಿ. ಅದೇನು ಕಾರ್ಪೊರೇಟರ್ ಮಾಡ್ತಾರೆ ಅದನ್ನು ನೀವು ಎಣಿಕೆ ನೋಡಿ. ನಿಮ್ಮ ಹಣ ಇವತ್ತು ನೀವು ಟ್ಯಾಕ್ಸ್ ಕೊಡ್ತಾ ಇದ್ದೀರಲ್ಲ, ಕಾನೂನಿಗಿಂತ 3 ಪಾಲು ಜಾಸ್ತಿ ಟ್ಯಾಕ್ಸ್ ಕೊಡ್ತಾರೆ ಅನ್ನೋ ಭಾವನೆ ನಿಮಗೆ ಗೊತ್ತಿದೆಯಾ? ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಿಸೆಯಿಂದ ಹಣ ತಗೊಂಡಿದ್ದಾರೆ ಸ್ವಾಮಿ. 3 ಪಾಲು ಕಾನೂನು ಏನು ಹೇಳ್ತದೆ, ತಿಂಗಳಿಗೆ 1,000 ಮ್ಯಾಕ್ಸಿಮಮ್ ಗಾರ್ಬೇಜ್ ಸೆಸ್ ಕಲೆಕ್ಟ್ ಮಾಡ್ಬೋದು ಅಂತ ಕಾನೂನು ಹೇಳ್ತದೆ. ಅದಕ್ಕೂ ಪ್ರೊಸೀಜರ್ ಉಂಟು. ಪ್ರೊಸೀಜರ್ ಬಿಟ್ಬಿಡಿ. ಅಟ್ಲೀಸ್ಟ್ ಹಣದ ಮುಖದಾದರೂ 1,000 ಅಂದರೆ 12,000 ಆಗೋದು. ಬಟ್ ಇವರು ಪಾಸ್ ಮಾಡಿದ್ದು 36,000. 12,000 ಎಲ್ಲಿ ಸ್ವಾಮಿ, 36,000. ನಿಮಗೆ ಗೊತ್ತಿಲ್ಲದೆ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಲ್ಲ ಲೈನಲ್ಲಿ. ಅಯ್ಯೋ, ಸೆಲ್ಫ್ ರೆಸ್ಪೆಕ್ಟ್. ಮಂಗಳೂರಿನಲ್ಲಿ ಟ್ಯಾಕ್ಸ್ ಕಟ್ಟೋರು ಫಸ್ಟ್, ಯಾರು ಟ್ಯಾಕ್ಸ್ ಕಟ್ಟೋದೇ ಕೂತ್ಕೊಳ್ಳೋದಿಲ್ಲ. ಅದು ಈ ಕಾರ್ಪೊರೇಟರ್ಗಳಿಗೆ ಗೊತ್ತಾಗಿದೆ. ಸೊ ಅದನ್ನು ನೀವು ನಿಮ್ಮ ಹಣ ನೀವು ಚರ್ಚೆ ಮಾಡಿ, ನಿಮ್ಗೇನು ಬೇಕು ಕೆಲಸ ಅದನ್ನು ಸ್ವಲ್ಪ ನೀವು ತಿಳ್ಕೊಂಡು ಮಾಡಿ ಅಂತ ನಮ್ಮದೊಂದು ವಿನಂತಿ. ಪ್ರೊಸೀಜರ್ ವೈಸ್ ಏನಾಗಬೇಕಂದ್ರೆ, ಪ್ರೊಸೀಜರ್ ಒಂದು ವಾರ್ಡ್ ಇರುತ್ತೆ. ಒಂದು ವಾರ್ಡಲ್ಲೇ ಒಂದು 10 ಮತಗಟ್ಟೆ ಇರ್ತದೆ, ಪೋಲಿಂಗ್ ಸ್ಟೇಷನ್ಸ್ ಅಂತ ಹೇಳ್ತೀವಿ. KMC ಆ್ಯಕ್ಟ್ ಪ್ರಕಾರ 1 ರಿಂದ 5 ಪೋಲಿಂಗ್ ಸ್ಟೇಷನ್ ಸೇರಿಸಿ ಒಂದು ಏರಿಯಾ ಮಾಡಬೇಕು. ಪಾಪ್ಯುಲೇಷನ್ ಮೇಲೆ 3,000 ಒಂದು ಏರಿಯಾ ಸಭಾಗೆ 3,000 ತನಕ ಜನ ಇರ್ಬೋದು. ಯಾಕಂದರೆ ಅರ್ಸಿಗಿಂತ ಜಾಸ್ತಿ ಸೇರಿದ್ರೆ ಅವರು ಮಾತಾಡೋದು ಒಬ್ರೊಬ್ರಿಗೂ ಇದಾಗುತ್ತೆ ಅಂದ್ಬಿಟ್ಟು 3,000 ಪೀಪಲ್ ಶುಡ್ ಫಾರ್ಮ್ ಒನ್ ಏರಿಯಾ ಸಭಾ. ಅದು ನೀವು ಬೆಂಗಳೂರು ಇಲ್ಲಿ 3,000 ಒಂದು ವಾರ್ಡ್ಗೆ 3,000 ಬರುತ್ತೆ. ಇಲ್ಲ, ಅದು ಯಾವ ಸಿಟಿಯಲ್ಲಿ ಹೆಂಗೆ ಇರ್ತದೆ ಅಂತ. ಸೊ ಆ 1, 2, 3 ಏರಿಯಾ ಸ್ಟೇಷನ್ ಪೋಲಿಂಗ್ ಸ್ಟೇಷನ್ ತೊಗೊಂಡು ಒಂದು ಏರಿಯಾ ಸಭಾ ಮಾಡಬೇಕು. ಒಂದು ವಾರ್ಡಲ್ಲಿ 4-5 ಏರಿಯಾ ಸಭಾ ಇರುತ್ತೆ. ಸೊ ಈ ಏರಿಯಾ ಸಭಾಗೆ ಒಂದು ನೀರಿನ ಸಮಸ್ಯೆ ಇರ್ಬೋದು, ಈ ಏರಿಯಾ ಸಭಾಗೆ ರೋಡ್ ಸಮಸ್ಯೆ ಇರ್ಬೋದು, ಈ ಏರಿಯಾ ಸಭಾ ಅಲ್ಲಿ ನಾಗರಿಕರಿಗೆ ಬೇರೆ ಏನೋ ಸಮಸ್ಯೆ ಇರ್ಬೋದು. ಸೊ ಅವರು 3 ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡಿ ಅವ್ರಿಗೆ ಏನೇನು ಸಮಸ್ಯೆ ಇದೆ ಅಂತ ಪಟ್ಟಿ ಕೊಟ್ಟು ಆ ಪಟ್ಟಿ ಮಾಡಿ ವಾರ್ಡ್ ಸಮಿತಿ ಕೊಡಬೇಕು. ವಾರ್ಡ್ ಸಮಿತಿ ಅಲ್ಲಿ 10 ಜನ ಇರ್ತಾರೆ, ಪ್ಲಸ್ 2 ಕಾರ್ಪೊರೇಟರು, ಸೆಕ್ರೆಟರಿ, 12 ಜನ ಇರ್ತಾರೆ. ಅವರು ಎಲ್ಲ ಏರಿಯಾ ಸಭೆಯಿಂದ ಲಿಸ್ಟ್ ತೊಗೊಂಡು ಪಟ್ಟಿ ತೊಗೊಂಡು ಅದ್ರ ಮೇಲೆ ಚರ್ಚೆ ಮಾಡಿ ವಾರ್ಡ್ ಡೆವಲಪ್ಮೆಂಟ್ ಎಲ್ಲೆಲ್ಲಿ ಏನೇನು ಆಗಬೇಕು, ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಎಲ್ಲಿ ಖರ್ಚು ಮಾಡಬೇಕಂತೂ ತೀರ್ಮಾನ ಮಾಡಬೇಕು. ಈ ಥರ ವಾರ್ಡ್ ಡೆವಲಪ್ಮೆಂಟ್ ಕೆಲಸ ಆಗಬೇಕಂತ ನಮ್ಮ ಕಾನೂನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕಾನೂನು ಪಾಸ್ ಮಾಡಿ ತಿದ್ದುಪಡಿ ಮಾಡಿ ಕೊಟ್ಟಿದೆ. ಆದರೆ ಜನಕ್ಕೆ ಗೊತ್ತಿಲ್ಲ. ಅವ್ರ ಏರಿಯಾ ಸಭಾ ಇರಬೇಕು, ಜನಕ್ಕಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ. ತಿಳಿದಿರೋರು ಕಾರ್ಪೊರೇಷನ್ ಅವರಲ್ಲೇ ಗೊತ್ತಿದ್ರು ಕೂಡ ಧ್ವನಿ ಎತ್ತಿದ್ರೆ ಕೇಳುವವರು ಇಲ್ಲ ಅಂತ ಬಹುಶಃ. ಸರ್, ಫಸ್ಟು ಧ್ವನಿ ಎತ್ತವರು ಕಮ್ಮಿ ಜನ ಇದ್ದಾರೆ, ಗೊತ್ತಿದ್ರೆ ಜಾಸ್ತಿ ಜನ ಧ್ವನಿ ಎತ್ಬೋದು. ನಮ್ಮ ಕೆಲಸ ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ, ನಾವು ಎಲ್ರಿಗೂ
ಜನಜಾಗೃತಿ ಮಾಡ್ತಾಯಿದ್ವಿ, ಈಗ ಮುಟ್ಟಿಸ್ತಾ ಇದ್ದೀವಿ, ಈಗ ಹಿಂಗೆ ಆಗಬೇಕಪ್ಪ, ನಿಮಗೆ ಹಕ್ಕಿದೆ ಕೇಳ್ರಪ್ಪ ಅಂತ ಹೇಳ್ತಿದ್ದೀವಿ. ಸೊ ಗೊತ್ತಾದ್ಮೇಲೆ ಜನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಗೊತ್ತಿಲ್ಲದೆ ಜನ ಹೇಗೆ ಕೇಳ್ತಾರೆ? ಸೊ ನಮ್ಮ ಕೆಲಸ ಇವಾಗ ಈ ಸರಿ ನಾವು ಇಲ್ಲಿ ಬಂದಿರೋದು ಅಂದರೆ ಜನಕ್ಕೆ ಹೆಂಗೋ ಮಾಡಿ ಏನೋ ಒಂದು ಮಾಡಿ ಎಲ್ರಿಗೂ ಗೊತ್ತಾಗಲಿ ನಮ್ಮ ಹಕ್ಕಿದೆ, ಹಿಂಗೆ ಆಗಬೇಕಾಗಿರೋದು. ಇಷ್ಟು ದಿನ ಇವ್ರು ನಮಗೆ ಕೊಟ್ಟಿಲ್ಲ, ನಮಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ, ಹೈಕೋರ್ಟ್ ಆದೇಶ ಆಗಿದೆ, ಈಗ ನಮಗೆ ಬೇಕೇ ಬೇಕು ಅಂತ ಜನ ಕೇಳ್ತಾರೆ. ನೀವು ಕೊಟ್ಟಿಲ್ಲ ಅಂದರೆ ನಾವು ನಿಮಗೆ ಓಟ್ ಹಾಕಲ್ಲ ಅಂತ ಆ ಥರ ಒಂದು ಪ್ರಾವಿಧಾನ ಮಾಡಿದ್ದೀವಿ. ನೀವು ಕೇಳಿದಾಗ ಎಸ್ ಪದ್ಮನಾಭಳ್ಳವ್ರು, ಹಾಗಾದರೆ ಬಹುಶಃ ಓಟ್ ಕೇಳಲಿಕ್ಕೆ ಬರುವಾಗಲೇ ನಾವು ಅದನ್ನು ಗ್ಯಾರಂಟಿ ಮಾಡಿಕೊಳ್ಳೋದು ಒಳ್ಳೆಯದು, ಮಾಡೋದು ಒಳ್ಳೇದು. ಹೌದು, ಅದಕ್ಕೆ ನಾವು ಅವರ ಹತ್ರ ಒಂದು ಅಫಿಡವಿಟ್ ತಗೊಳ್ಬೇಕು ಅಂತ ಆಸೆ ಪಟ್ಟುಕೊಂಡಿದ್ದೇವೆ. ಯಾವ ಪ್ರತಿನಿಧಿ ಇವತ್ತು ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ, ದಯಮಾಡಿ ಅವ್ರ ಹತ್ರ ನಮ್ಮ ಕೈಬೂಳು ಜೋಡಿಸಿ ವಿನಂತಿ, ಅವ್ರ ಹತ್ರ ದಯಮಾಡಿ ನೀವು ಜನರ ಹತ್ರ ಬಂದು ಓಟ್ ಕೇಳುವಾಗ ಏನು ಹೇಳ್ತೀರಿ, ನಿಮ್ಮ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಬಾಯಿಯಲ್ಲಿ ಹೇಳಿದರೆ ಅದು ದಾಖಲೆ ಇರೋದಿಲ್ಲ ಸ್ವಾಮಿ. ದಯಮಾಡಿ ನೀವು ಒಂದು ಬರೆದು ಕೊಡಿ, ನಾನು ಈ ರೀತಿ ನೀವು ಹೇಳಿದಾಗೆ ವಾರ್ಡ್ ಕಮಿಟಿ ಮಾಡ್ತೇನೆ, ಏರಿಯಾ ಸಭಾ ಮಾಡ್ತೇನೆ, ನಿಮ್ಮ ಜನರ ಹತ್ರ ತಿಂಗಳಿಗೆ ನಾನು ಬಂದು ನಿಮ್ಮ ಹತ್ರ ಬಂದು ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ಕೊಳ್ತೇನೆ, ನೀವು ಹೇಳಿದಂತೆ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೇನೆ ಅನ್ನೋ ಒಂದು ಭರವಸೆ ಕೊಡುವಂಥ ಒಬ್ಬ ವ್ಯಕ್ತಿ ಯಾರಿದ್ದಾನೆ ಆ ವ್ಯಕ್ತಿಗೆ ನೀವು ಓಟ್ ಕೊಡಿ. ಪಾರ್ಟಿ ನರೇಂದ್ರ ಮೋದಿ ಆಗಲಿ ಅಥವಾ ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯ ಆಗಲಿ ಯಡಿಯೂರಪ್ಪ ಆಗಲಿ ಮಂಗಳೂರು ರಸ್ತೆ ಗುಡಿಸ್ಲಿಕ್ಕೆ ಬರೋದಿಲ್ಲ. ನಮ್ಮ ಮನೆ ರಸ್ತೆ ಗುಡಿಸ್ಬೇಕಿದ್ರೆ ನಾವೇ ಗುಡಿಸ್ಬೇಕು. ಸೊ ನಾವೇ ನಮ್ಮ ಕೆಲಸ ನಾವೇ ಮಾಡಿಸ್ಬೇಕು, ಅದು ಇದು ಮೂಲಭೂತ. ಇದು ಅದಕ್ಕಾಗಿ ನಾನು ಹೇಳೋದು, ನಮ್ಮ ಕೆಲಸವನ್ನು ನಾವೇ ಮಾಡಬೇಕಿದ್ರೆ ನಾವೇ ಚರ್ಚೆ ಮಾಡುವ, ಚಾಯ್ ಪೇ ಚರ್ಚೆ ಮಾಡಿ ಅದನ್ನು ಸಮಸ್ಯೆ ಪರಿಹರಿಸಿಕೊಳ್ಳುವ. ಯಾರು ಭರವಸೆ ಕೊಡ್ತಾರೆ ವಾರ್ಡ್ ಕಮಿಟಿ ಅವರಿಗೆ ಒಟ್ಟು ಕೊಡಿ ಅಷ್ಟೇ. ಇಲ್ಲ, ನಾವು ಈಗ ಏನಾಗಿದೆ ಅಂದರೆ ಕೆಲವರು ಸುಳ್ಳು ಭರವಸೆ ಕೊಡೋಕೆ ರೆಡಿ ಆಗಿದ್ದಾರೆ. ಹೌದೌದು ನಾವು ಮಾಡ್ತೀವಿ ಅಂತ 10 ವರ್ಷದಿಂದ ಪ್ರಣಾಳಿಕೆಯಲ್ಲಿ ಬಂದಿದೆ, ಎಲ್ಲರದ್ದು ಮ್ಯಾನಿಫೆಸ್ಟೋಲ್ಲಿ ವಾರ್ಡ್ ಸಮಿತಿ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಸರಿ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ, ನೋಡ್ರಪ್ಪ ಇದೊಂದು ಅಫಿಡವಿಟ್ ಇದೆ, ಇದು ನೀವು ಸೈನ್ ಮಾಡಿಕೊಡಿ, ನಾವು ಇಷ್ಟೆಲ್ಲ ಮಾಡ್ತೀವಿ ಅಂತ. ನಾಳೆ ನೀವು ಮಾಡಲಿಲ್ಲ ಅಂದರೆ ನಾವು ನಿಮಗೆ ತೋರಿಸ್ತೀವೋ, ಇಲ್ಲ ನಾವು ಕಾನೂನು ಇದರಲ್ಲಿ ಪ್ರೊಸೀಜರಲ್ಲಿ ಏನಾಗುತ್ತೋ ಮಾಡ್ತೀವಿ, ನೀವು ಸುಳ್ಳು ಹೇಳೋಂಗಿಲ್ಲ. ಆಮೇಲೆ ಇನ್ನೊಂದು ಇದರಲ್ಲಿ ಇದು ಯಾರು ಸೈನ್ ಮಾಡ್ತಾರೋ ಮಾಡಲ್ವೋ ಅದು ಜನಕ್ಕೆ ಗೊತ್ತಾಗುತ್ತೆ. ಇವರು ಕಳ್ಳರು, ಇವರು ಹೇಳೋಕ್ಕೂ ರೆಡಿ ಆಗಿಲ್ಲ, ಫಾಲ್ಸ್ ಪ್ರಾಮಿಸ್ ಮಾಡೋಕ್ಕೂ ರೆಡಿ ಆಗಿಲ್ಲ. ಇವರು ನಮ್ಮದು ವಾರ್ಡಲ್ಲಿ ರಾಜ್ರ ಥರ ಬಂದು ನಾನೇ ಡಿಸೈಡ್ ಮಾಡಬೇಕು, ಇನ್ನು ಯಾರಿಗೂ ಡಿಸಿಷನ್ ಕೊಡಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಇವ್ರಿಗೆ ನಾವು ಮತ ಹಾಕ್ಕೊಡ್ದು, ಇವ್ರು ಸೈನ್ ಮಾಡಿದ್ದಾರೆ, ಇವರು ನಮಗೆ ಕೇಳ್ಕೊಂಡು ಕೆಲಸ ಮಾಡೋ ಥರ ಇದ್ದಾರೆ. ಅಟ್ಲೀಸ್ಟ್ ಇವತ್ತನ ಹೇಳ್ತಾ ಇದ್ದಾರ, ಈ ಕಳ್ಳರು ಅದೂ ಹೇಳ್ತಾ ಇಲ್ವಲ್ಲ, ಅದು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಜನಕ್ಕೆ ಗೊತ್ತಾಗಲಿ ಅಂತ ನಾವು ಇನ್ಸಿಸ್ಟ್ ಮಾಡ್ತಾಯಿದ್ದೀವಿ. ಇವತ್ತು ನಾವು ಇಬ್ಬರು ಮುಖಂಡರ ಹತ್ರ ಭೇಟಿಯಾಗಿದ್ವಿ, ಕಾಂಗ್ರೆಸ್ಸು BJP ಮತ್ತು ಇಬ್ಬರು ಮುಖಂಡರ ಹತ್ರ ಮತ್ತು KRS 3 ಮುಖಂಡರ ಹತ್ರನೂ ಭೇಟಿಯಾಗಿ KRSನವ್ರು ಹೇಳಿದ್ದಾರೆ, ನಾವು ಎಲ್ಲ ನಮ್ಗೆ ಯಾರು ಅಭ್ಯರ್ಥಿ ನಿಂತ್ಕೊತಾರೋ ಎಲ್ಲ ಸೈನ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ವೀಕೆಂಡಲ್ಲಿ ಮುಂದಿನ ಶನಿವಾರ ಎಷ್ಟು ನಮ್ಮ ಹತ್ರ ಲಿಸ್ಟ್ ಬರುತ್ತೆ ಅದ್ರ ಪಟ್ಟಿ ನಾವು ನಿಮಗೆ ಕೊಡ್ತೀವಿ. ನೀವು ಜನಕ್ಕೆ ಹೇಳಿ, ನೋಡಿ ಇಷ್ಟು ಜನ ರೆಡಿಯಾಗಿದ್ದಾರೆ, ನಾವು ಜನರ ಮಾತು ಕೇಳ್ಬಿಟ್ಟು ಕೆಲಸ ಮಾಡೋದ್ರಲ್ಲಿ ಮಿಕ್ಕಿದವರು ಇಲ್ಲಪ್ಪ ನಾನು ಇಷ್ಟ ಬಂದಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಇಷ್ಟ ಯಾರಿಗೆ ಮತ ಕೊಡ್ತೀರೋ. ಕಾಂಗ್ರೆಸ್ ಮತ್ತು BJPದು ರಿಯಾಕ್ಷನ್ ಮುಖಂಡರದ್ದು ಹೇಗಿತ್ತು? ಆ್ಯಕ್ಚುಲಿ BJPನವರು ಅವರು ನಾವು ಇದು ಎಕ್ಸಾಕ್ಟಾಗಿ ಮಾಡಲ್ಲ, ಬಟ್ ನಮ್ಮ ಪರವಾಗಿ ಏನೋ ಮಾಡಿಫೈ ಮಾಡಿಬಿಟ್ಟು BJPದು ಅಫಿಡವಿಟ್ ಸೈನ್ ಮಾಡಿಸ್ತೀವಿ ಅಂತ ಆ ಥರ ಥಿಂಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಪ್ಲ್ಯಾನ್ ಮಾಡಿದ್ದಾರೆ. ಕಾಂಗ್ರೆಸ್ನವರು ಇಲ್ಲಪ್ಪ ನಮ್ಮವ್ರು ಯಾರೂ ಸೈನ್ ಮಾಡಲ್ಲ, ಅವರು ಕಷ್ಟ, ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಟ್ರೈ ಮಾಡ್ತೀನಿ, ನಾವು ಇದು ಮಾಡ್ತೀವಿ, ಬಟ್ ಸೈನ್ ಮಾಡಲ್ಲ ಅಂತಾರ ಮಾತಾಡಿದ್ದಾರೆ. ಅದು ಅವರು ಯೋಚನೆ ಮಾಡ್ತೀನಿ ಅಂತಿದ್ದಾರೆ. ಯೋಚನೆ ಮಾಡ್ತಾರೋ ಇಲ್ಲೋ ಅದು ಎಂಡಲ್ಲಿ ಇನ್ನೂ ಒಂದು ವಾರದಲ್ಲೇ ಜನಕ್ಕೆ ಗೊತ್ತಾಗುತ್ತೆ. ಯಾರು ಸೈನ್ ಮಾಡ್ತಾರೋ, ನಮಗೆ ಕೇಳ್ಬಿಟ್ಟು ಆಡಳಿತ ಮಾಡೋರು, ವಾರ್ಡ್ ಡೆವಲಪ್ ಮಾಡ್ತಾರಂತ ಸೈನ್ ಮಾಡಿದಾರೋ ಅವ್ರಿಗೆ ನೋಡೋಣ. ಕೇಳದೆ ಮಾಡ್ತೀನಿ, ಇಲ್ಲ ನಾನು ಇಷ್ಟ ಬಂದಂಗೆ ಮಾಡ್ತೀನಿ, ಅದು ಬಹಿರಂಗ ಆಗುತ್ತೆ. ಅವರು ತೀರ್ಮಾನ ಮಾಡಲಿ, ಜನಕ್ಕೆ ಬೇಕಾದರೆ ಮಾಡ್ಕೊತಾರೆ. ಬಟ್ ಅವ್ರಿಗೆ ಇವಾಗ ಹಕ್ಕೇನಿದೆ ಅಂತ ಗೊತ್ತಾಗಿದೆ. ಈಗ ಅವರು ಎಚ್ಚರಿಕೆ ತಗೊಂಡು ಯಾರ್ಯಾರು ಒಳ್ಳೆಯವರು ಅವ್ರಿಗೆ ಮಾತ್ರ ಮತ ಕೊಡಿ, ಪಕ್ಷ ನೋಡಬೇಡಿ, ಜಾತಿ ಧರ್ಮ ನೋಡಬೇಡಿ, ನಿಮಗೋಸ್ಕರ ಯಾರು ನಿಮಗೆ ಕೇಳಿ ನಿಮ್ಮ ವಾರ್ಡ್ಗೆ ಅಲ್ಲಿ ಕೆಲಸ ಮಾಡೋರು ಇದ್ದಾರೋ ಅವ್ರಿಗೆ ಮತ ನೀಡಿ ಅಂತ ನಾವೊಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೇವೆ. ವಿರಾಮದ ಬಳಿಕ, ಬ್ರೇಕಿನ ಬಳಿಕ ಅಫಿದಾವತ್ತಲ್ಲಿರುವಂಥ ಪಾಯಿಂಟ್ಗಳ ಬಗ್ಗೆ ಮತ್ತು ಯಾವುದು ಇಂಪ್ಲಿಮೆಂಟ್ ಆದರೆ ಎಷ್ಟರ ಮಟ್ಟಿಗೆ ವಾರ್ಡ್ ಪಾರದರ್ಶಕವಾಗಿ ಭ್ರಷ್ಟಾಚಾರ ರಹಿತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು, ಹಾಗಾದರೆ ಮುಂದಿನ 5 ವರ್ಷ ನಿಜಕ್ಕೂ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ವಾಸಿಸುವಂಥ ನಾಗರಿಕರಿಗೆ ಗೋಲ್ಡನ್ ಏರ್ ಆಗುತ್ತಾ? ಒಂದು ಪುಟ್ಟ ವಿರಾಮದ ಬಳಿಕ ಆ ಬಗ್ಗೆ ಚರ್ಚೆ ಮಾಡ್ತೀವಿ.
ತೇಜಸ್ವಿನಿ ಹಾಸ್ಪಿಟಲ್ ಮತ್ತು ಉದ್ಯಾವರ ಜಯಲಕ್ಷ್ಮಿ ಸಿಲ್ಕ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂಥ ನಾಗರಿಕರು ತಮ್ಮ ಅಭಿವೃದ್ಧಿ, ತಮ್ಮ ವಾರ್ಡಿನ, ತಮ್ಮ ಏರಿಯಾದ, ತಮ್ಮ ರಸ್ತೆಯ ಅಭಿವೃದ್ಧಿ ಆಗಬೇಕಾದ್ರೆ ವಾರ್ಡ್ ಸಮಿತಿಯ ರಚನೆ ಅತ್ಯಗತ್ಯ. ಅದನ್ನು ಈ ಬಾರಿ ಕೆಲವು ಜನ ಏನು ಕೋರ್ಟಿಗೆ ಹೋಗಿ ಹೋರಾಟ ಮಾಡಿ ಅದನ್ನು ಆ ಜಯವನ್ನು ಸಂಪಾದಿಸಿಕೊಂಡು ಬಂದಿದ್ದಾರೆ. ಅದೆಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಲಿಕ್ಕೆ ಸಾಧ್ಯ ಉಂಟು ಅಥವಾ ಆಗಲೇಬೇಕು ಅಂತ ಉಂಟಾ? ನರೇಂದ್ರ ಅವರು, ಹಾಗಾದರೆ ಆಗಲೇಬೇಕು ಎನ್ನುವುದು ಆಗಿದೆ 100ಕ್ಕೆ 100 ಡೌಟ್. 100ಕ್ಕೆ 100 ಘನ ಉಚ್ಚ ನ್ಯಾಯಾಲಯ ಆದೇಶ ಬಂದಿದೆ. ಅದು ಅವರು 90 ದಿವಸದಲ್ಲಿ ಕೌನ್ಸಿಲ್ ಎಲೆಕ್ಷನ್ ಆದ ರಿಸಲ್ಟ್ ಆದಮೇಲೆ 90 ದಿವಸದಲ್ಲಿ ಅವರು ವಾರ್ಡ್ ಸಮಿತಿ ರಚನೆ ಮಾಡಿಲ್ಲ ಅಂದರೆ ನಾವು ಕಂಟೆಂಪ್ಟ್ ಆಫ್ ಕೇಸ್ ಆಗ್ತೀವಿ, ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಆಗ್ತೀವಿ. ಖಂಡಿತ ಆಗ್ತೀವಿ. ಅದಾಗಲೇಬೇಕು. ದೇಸ್ ನೋ ಅದರಲ್ಲಿ ಸಂಶಯ ಇಲ್ಲ. ಮಾಡ್ತೀನಿ, ಮಾಡಲ್ಲ, ಸಮಿತಿ ರಚನೆ ಮಾಡ್ತೀನಿ, ಅದೇನು ನಡೆಯಲ್ಲ. ಕೋರ್ಟ್ ಹ್ಯಾಸ್ ಆರ್ಡರ್ಡ್, ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್. ಇಲ್ಲಾಂದರೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತೀವಿ. ಯಾರಿದ್ದಾರೆ ಅವ್ರಿಗೆ ಅದ ಮೇಲೆ ಕ್ರಮ ತಗ್ಗಿಸ್ತೀವಿ. ಒಂದು ವೇಳೆ ಜಾರಿಗೆ ಬಂತು ಅಂತಾದರೆ ಭ್ರಷ್ಟಾಚಾರ ಆಲ್ಮೋಸ್ಟ್ ಹೋಯಿತು ಅಂತ ಅಂದ್ಕೊಳ್ಬೋದು? ಇಲ್ಲ, ಭ್ರಷ್ಟಾಚಾರ ನಮ್ಮ ಬರೀ ಅಫಿಷಿಯಲ್ಸ್ ಅವ್ರ ಹತ್ರ, ಗೌರ್ಮೆಂಟ್ ಅಫಿಷಿಯಲ್ಸಲ್ಲಿದೆ. ಆಮೇಲೆ ರಾಜಕಾರಣಿಗೆ ಮಾತ್ರ ಭ್ರಷ್ಟಾಚಾರ ಮಾಡ್ತಾರೆ ಅಂತೂ ನಿಜ ಅಲ್ಲ. ಜನರು ಒಂದಷ್ಟು ಭ್ರಷ್ಟಿದ್ದಾರೆ. ಬಟ್ ನಾವು ಇಲ್ಲಿ ಮಾತಾಡ್ತಾ ಇರೋದು ಜನರು ಅವರು ಏನು ಬೇಕು. ಭ್ರಷ್ಟಾಚಾರದಲ್ಲಿ 2 ಆ್ಯಂಗಲ್ ಇದೆ. ಒಂದು, ಎಷ್ಟು ಹಣ ಖರ್ಚಾಯಿತು. ಇನ್ನೊಂದು, ಏನು ಮಾಡಬೇಕಾಗಿತ್ತು, ಏನು ಮಾಡಿದ್ರು. ಸೊ ಇಲ್ಲಿ ನಾವು ಮಾತಾಡ್ತಾ ಇರೋದು ವಾರ್ಡ್ ಸಮಿತಿ ಬಗ್ಗೆ ಮಾತಾಡ್ತಾ ಇರೋದು. ಭ್ರಷ್ಟಾಚಾರ ಖಂಡಿತ ಕಮ್ಮಿ ಆಗುತ್ತೆ. ಯಾಕಂದರೆ ನಾವು ವಾರ್ಡ್ ಸಮಿತಿಯಲ್ಲೇ ನಾವು ಕೋರ್ಟ್ ಮೂಲಕ ಹೇಳ್ತಾ ಇರೋದು, ಕಾಮನ್ ಮ್ಯಾನ್ ಶುಡ್ ಗೆಟ್ ವಾರ್ಡ್ ಕಮಿಟಿ ಮೆಂಬರ್ಸು. ಆ ಪೊಲಿಟಿಕಲ್ ಪಾರ್ಟಿನವ್ರಿಗೆ ಸಿಕ್ಕುಡ್ದು ಅಂತ ಒತ್ತಡ ಆಗ್ತಾ ಇದ್ದೀವಿ. ಅದೊಂದು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. 1. 2, ಇವಾಗ ನಾವು ನಮ್ಮ ಏರಿಯಾದಲ್ಲಿ ನಮ್ಮ ಮನೆ ಹತ್ರ ಇದ್ದು ಡೆವಲಪ್ಮೆಂಟ್ ಆಗಲಿ, 100 ಬದಲು 120 ರೂಪಾಯಿ ಆಗಲಿ ಪರವಾಗಿಲ್ಲ, ಒಂದು ನಮಗೆ ಬೇಕಾಗಿರೋದು ರಸ್ತೆ ಬೇಕಂದರೆ ನೀವು ಹಾಸ್ಪಿಟ್ಲ್ ಯಾಕೆ ಕಟ್ತೀರಾ, ಫ್ಲೈಓವರ್ ಯಾಕೆ ಕಟ್ತೀರಾ ಅಂತ ನಾವು ಕೇಳ್ಬೋದು. ಸೊ ಭ್ರಷ್ಟಾಚಾರ ಒಂದು ಆ್ಯಂಗಲು. ನಮಗೆ ಬೇಕಾಗಿರೋದು ಸಿಕ್ಕೋದು ಅದು ಭ್ರಷ್ಟಾಚಾರನೇ. ನಮಗೆ ಬೇಕಾಗಿರೋ ಗುತ್ತಿಗೆದಾರ ಕಮಿಷನ್ ಕೊಡದ ರೀತಿಯಲ್ಲಿ. ಹೌದು. ಈಗ ಈ ನಡುವೆ ಏನಾಗ್ತಾ ಇದೆ, ಎಲ್ಲ ಕಾರ್ಪೊರೇಷನ್ಗಳಲ್ಲೂ ಏನು ಡೆವಲಪ್ ಮಾಡಬೇಕು ಅದು ಯಾರು ಡಿಸೈಡ್ ಮಾಡ್ತಾರೆ? ಇದು ಕಾಂಟ್ರಾಕ್ಟರ್, ಗುತ್ತಿಗೆದಾರರು. ಕಾಂಟ್ರಾಕ್ಟರ್ ಡಿಸೈಡ್ ಮಾಡ್ತಾರೆ. ನಾನು ಫ್ಲೈಓವರ್ ಎಕ್ಸ್ಪರ್ಟು, ಎಲ್ಲ ಕಡೆನೂ ಫ್ಲೈಓವರ್ ಕಟ್ಟಿಸ್ಬಿಡ್ತೀನಿ. ಬೇಡದೇ ಇರೋ ಕಡೆನೂ ಫ್ಲೈಓವರ್ ಅವರು ಮಾಡ್ತಾರೆ, ಯಾಕಂದರೆ ಹಣ ಸಿಗುತ್ತೆ. ಸೊ ಜನಕ್ಕೆ ಬೇಕಾಗಿರೋದು ಆಸ್ಪತ್ರೆ, ಆ ಜಾಗದಲ್ಲಿ ನೀವು ಫ್ಲೈಓವರ್ ಯಾಕೆ ಕಟ್ತಾ ಇದ್ದೀರಾ? ಸೊ 2, ಒಂದು ಭ್ರಷ್ಟಾಚಾರ ಹಣದ್ದು, ಇನ್ನೊಂದು ಭ್ರಷ್ಟಾಚಾರ ನಮಗೆ ಏನು ಬೇಕಾಗಿರೋದು ಅದ್ರದ್ದು. ಸೊ 2 ಭ್ರಷ್ಟಾಚಾರನೂ ಕಡಿಮೆ ಆಗೋ ಚಾನ್ಸಸ್ ಇದೆ. ಭ್ರಷ್ಟಾಚಾರ 100% ಹೋಗುತ್ತೆ ಅಂತ ಎಲ್ಲೂ ಆಗಲ್ಲ. ದೇವಲೋಕದಲ್ಲೂ ಭ್ರಷ್ಟಾಚಾರ ಒಂದಷ್ಟು ನಡೀತದೆ. ಇಲ್ಲೂ ಏನು ಫುಲ್ಲು ತಿನ್ನೋ ಬದಲು ಸ್ವಲ್ಪ ಕದ್ದು ತಿನ್ನೋನು ಸ್ವಲ್ಪ ಹೆದರಿ ತಿನ್ನುವಂಥ ಒಂದು ಅವಕಾಶ ನಾವು ಎಲ್ಲರೂ ನೋಡುವಾಗ ಎದುರುಗೆದುರು ತಿನ್ಲಿಕ್ಕೆ ಆಗೋದಿಲ್ಲಲ್ಲ. ಸೊ ಇಲ್ಲ, ಇದರಲ್ಲಿ ನಿಜವಾಗಿ ಜನಕ್ಕೆ ಒಳ್ಳೇದಾಗುತ್ತೆ, ಕಾಣ್ತದೆ. ಭ್ರಷ್ಟಾಚಾರ ಕಡಿಮೆ ಆದರೂ ಕಾಣ್ತದೆ. ಇಟ್ ವಿಲ್ ರಿಯಲಿ ಮೇಕ್ ಅ ಲಾಟ್ ಆಫ್ ಡಿಫರೆನ್ಸ್. ಕಾಣೋ ಥರ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಅದಂತೂ ನಿಜ. ಪದ್ಮನಾಭರ, ಹೇಗೆ ರೆಸ್ಪಾನ್ಸ್ ಹೇಗುಂಟು? ಈಗ ನೀವು ಕ್ಯಾಂಪೇನ್ ಮಾಡ್ತಾ ಇದ್ದೀರಿ. ನಾನು ಇಂಡಿವಿಜುವಲ್ ಎಲ್ಲಿ ಹೋದ್ರು ನಾನು ನನ್ನ ಸಿಕ್ಕಿದ ಬಸ್ಸಲ್ಲಿ ಹೋಗಿ ಯಾರು ಅಪರಿಚಿತ ವ್ಯಕ್ತಿಗಳ ಹತ್ರ ಎಲ್ಲ ನಾನು ಮಾತಾಡ್ತೇನೆ. ಆವಾಗ ಅವರೆಲ್ಲ ಹೇಳ್ತಾರೆ, ಅಂದು ಮಾರ್ರೆ ವಾರ್ಡ್ ಕಮಿಟಿ ಏರಿಯಾ ಸಭೆ ಒಂದು ಬೇಕೇ ಬೇಕು. ಯಾರನ್ನು ಕೇಳಿದ್ರು ಪ್ರತಿಯೊಬ್ಬ ವ್ಯಕ್ತಿ ಎಜುಕೇಟೆಡ್ ಇರಲಿ, ಶ್ರೀಸಾಮಾನ್ಯ ಕಾಮನ್ ಮ್ಯಾನ್ ಹತ್ರ ಯಾರ ಹತ್ರ ಹೋಗಿ ಕೇಳಿದ್ರು, ಕಾರ್ಪೊರೇಟರ್ ಒಂದು ಮಾಡೋದು ಉಂಟಲ್ಲ ಮಾರ್ರೆ, ಕೇಳೋದಿಲ್ಲ. ಎಲ್ಲಿ ಹುಡುಕ್ಲಿಕ್ಕೆ ಸಿಕ್ಕುವುದಿಲ್ಲ. ಏನು ಕಾರಲ್ಲೇ ಓಡ್ತಾನೆ ಅವನು ಎಲ್ಲಿರ್ತಾನೆ? ಸೈಕಲಲ್ಲೇ ಹೋಗ್ಲಿಲ್ಲ ಅವನು ಮೊದಲು. ಬೈಟು ಕಾಫಿ ಕುಡಿತಿದ್ದವರೆಲ್ಲ ಈಗ 5 ಸ್ಟಾರ್ ಕುಡಿತಾರೆ ಅಂತ ಆ ರೀತಿ ಒಂದು ಪರಿಸ್ಥಿತಿ ಶ್ರೀಸಾಮಾನ್ಯರು ಎಲ್ಲರ ಮನೆಯಲ್ಲಿ ಉಂಟು. ಸೊ ಬದಲಾವಣೆ ಆಗಬಹುದು ಅನ್ನೋ ನಿರೀಕ್ಷೆ. ಅದಕ್ಕೆ ನಾವು ಜನರ ಹತ್ರ ರಿಕ್ವೆಸ್ಟ್ ಮಾಡೋದು, ಆದಷ್ಟು ಎಚ್ಚರಿಕೆ ವಹಿಸಿ ನಿಮ್ಮ ಹಿತದೃಷ್ಟಿಯನ್ನು ನೋಡಿಕೊಂಡು ಯಾರು ಒಳ್ಳೆ ವ್ಯಕ್ತಿ ಇದ್ದಾರೆ, ನೀವು ಹೇಳಿದ ಮಾತು ಕೇಳೋ ವ್ಯಕ್ತಿ ಇದ್ದಾರೆ, ಕೇಳೋರಿದ್ದಾರೆ, ನಿಮ್ಮ ಮಾತು ಕೇಳೋವರಿಗೆ ನೀವು ಓಟು ಕೊಡಿ. ಪಕ್ಷ ಮತ್ತೆ ಪ್ರಶ್ನೆ. ಕರೆಕ್ಟ್. ಹಾಗಿದ್ರೆ ಈ ಪಾಯಿಂಟ್ಗಳ ಬಗ್ಗೆ ಏನು ಹೇಳ್ತೀರಿ? ನೀವು ಮಾಡಿದಂಥ ಅಫಿಡಾವಿಟ್ ಏನು? ಸರಿ, ಅಫಿಡವಿಟಲ್ಲಿ ದೊಡ್ಡದೇನಿಲ್ಲ. ಈ ಅಫಿಡವಿಟಲ್ಲಿ ನಾವು ಪಟ್ಟಿ ಹಾಕಿರೋದು, ಲಿಸ್ಟ್ ಆಗಿರೋದು KMC ಕಾಯ್ದೆಯಲ್ಲಿ ಏನೇನಿದೆ, ಒಂದು ವಾರ್ಡ್ ಡೆವಲಪ್ಮೆಂಟಲ್ಲಿ ಏನೇನಾಗುತ್ತೆ, ಚರಂಡಿ ಇರ್ತದೆ, ರೋಡ್ ಇರ್ತದೆ, ಸ್ಟ್ರೀಟ್ ಲೈಟ್ಸ್ ಇರ್ತದೆ, ಅದೆಲ್ಲ ಲಿಸ್ಟ್ ಇದೆಯಲ್ಲ. ಯಾರ್ಯಾರಿಗೆ ಹಣ ಹೋಗ್ಬೇಕಾಗಿರೋದು, ಅವ್ರಿಗೆ ಹೋಗದೇ ಇರೋದು, ಯಾರ್ಯಾರಿಗೆ ಹಣ ಹೋಗದೇ ಇರಬೇಕಾಗಿರೋದು ಅವ್ರಿಗೆ ಹೋಗಿರ್ತದೆ. ಅದು ಸಬ್ಸಿಡೀಸ್ ಎಲ್ಲ ಸೇರಿಕೊಂಡು ವಾರ್ಡಲ್ಲಿ ಎಷ್ಟು ಫಂಕ್ಷನ್ಸ್ ಇದೆ, ಏನೇನು ಮಾಡ್ಬೋದು, ಒಂದು ಕಾರ್ಪೊರೇಟರ್ ಕೆಲಸ ಏನು, ಆ ಎಲ್ಲ ಕೆಲಸನೂ ವಾರ್ಡ್ ಸಮಿತಿನೇ ಮಾಡಬೇಕಂತ ಕಾನೂನಲ್ಲಿ ಬರೆದಿದ್ದೀವಿ. ಆದರೆ ಆಗ್ತಾಯಿಲ್ಲ. 1. 2, ನಾವಿವಾಗ ಈ ಪಟ್ಟಿಯಲ್ಲಿ ಏನು ಕೊಟ್ಟಿದ್ದೀವಿ, ಏರಿಯಾ ಸಭಾದಲ್ಲಿ ಏನೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಏನೇನಿದೆ
ವಾರ್ಡ್ ಸಮಿತಿಯಲ್ಲಿ ಏನೇನಿದೆ ಅದು ಎರಡು ನಾನು ಮಾಡಿಸ್ತೀನಿ. ಏರಿಯಾ ಸಭಾ ಮೀಟಿಂಗ್ ಮಾಡಿಸ್ತೀನಿ, ಏರಿಯಾ ಸಭಾ ನಡೆಸ್ತೀನಿ, ನಾನು ಅವ್ರಿಗೆ ಮಾತು ಕೇಳ್ತೀನಿ. ವಾರ್ಡ್ ಸಮಿತಿ ಮೀಟಿಂಗ್ ತಿಂಗಳಿಗೊಂದ್ಸರಿ ನಡೆಸ್ತೀನಿ. ಅವ್ರು ಏನೇನು ಹೇಳ್ತಾರೋ ಅದು ಕೇಳ್ತೀನಿ. ನಿಮಗೆ ಕೇಳಿ ನಾನು ಏನೇ ಡೆವಲಪ್ಮೆಂಟ್ ಮಾಡಬೇಕು ವಾರ್ಡಲ್ಲಿ ಮಾಡ್ತೀನಿ ಅಂತ ಬರೆದು ಕೊಟ್ಟು ಸೈನ್ ಮಾಡ್ತಾರೆ ಕಾರ್ಪೊರೇಟ್ರ್ ಅಭ್ಯರ್ಥಿಗಳು. ಇವರು ಸೈನ್ ಮಾಡಾದ್ಮೇಲೆ ಜನಕ್ಕೆ ಹೌದಪ್ಪ ನಮ್ಗೆ ಕೇಳ್ತಾರೆ ಅಂದ್ಬಿಟ್ಟು ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಅಂತ ಒಂದು ಸ್ವಲ್ಪ ಭರವಸೆ ಬರುತ್ತೆ. ಇನ್ನೊಂದು ಕೊಟ್ಟಿಲ್ಲ ಅಂದರೆ ನಾವು ಇದ್ರ ಮೇಲೆ ಒಂದು ಕೇಸ್ ಹಾಕ್ತೀವಿ. ನೋಡಪ್ಪ ಬರೆದು ಕೊಟ್ಟಿದ್ಯಾ, ನಿನ್ನೆ ವಾರ್ಡ್ ಸಮಿತಿ ನಡೆಸ್ತಾ ಇಲ್ಲ. ಹೈಕೋರ್ಟಲ್ಲಿ ಏನಾದ್ರೂ ವಾರ್ಡ್ ಸಮಿತಿ ಆಗಬೇಕು, ಒಂದು ಮಂತ್ಲಿ ಮೀಟಿಂಗ್ ಆಗಬೇಕು, ಎರಡು ಏರಿಯಾ ಸಭಾ ಆಗಬೇಕು, ಕ್ವಾರ್ಟರ್ಲಿ ಮೀಟಿಂಗ್ ಆಗಬೇಕು. ಇದು 4 ಆಗಿಲ್ಲ ಅಂದರೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಾನೇ ಇರ್ತೀವಿ. ಇದರಲ್ಲಿ ಇಲ್ಲಿ ಇನ್ನೊಂದು ಅಂತ ಹೇಳಿದ್ರೆ, ಈಗ ನೀವು ಒಬ್ಬರ ಸೈನ್ ತಗೊಳ್ತೀರಿ, ಆತ ವೈಯಕ್ತಿಕವಾಗಿ ಆಸಕ್ತಿ ಹೊಂದಿರ್ತಾನೆ, ಆದರೆ ಅವನ ಪಕ್ಷ ಅಧಿಕಾರದಲ್ಲಿ ಬಂದಿರುವುದು ಒಪ್ಪದೇ ಇರುವಂಥ ಚಾನ್ಸಸ್ ಇದ್ರೆ ಆತ ಇಂಡಿವಿಜುವಲ್ ಆಗಿ ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ? ಸರ್, ಕಾನೂನುವಾಗಿ ಆಸ್ ಪರ್ ದ ಲಾ ಎವ್ರಿ ಕಾರ್ಪೊರೇಟರ್ ಈಸ್ ದ ಚೇರ್ಪರ್ಸನ್ ಆಫ್ ದಿ ವಾರ್ಡ್ ಕಮಿಟಿ. ಇಂಗ್ಲೀಷ್ ಕಾನೂನಲ್ಲಿ ಹೈಕೋರ್ಟ್ ಮುಂದೆ ಎವ್ರಿ ಕಾರ್ಪೊರೇಟರು ಅವರು ಆ ವಾರ್ಡ್ ಸಮಿತಿ ಚೇರ್ಮನ್ ಆಗಿರ್ತಾರೆ. ಸೊ ಅವರು ಮುಂಚೆ ನನ್ನ ಜನಪ್ರತಿನಿಧಿ ನಮ್ಮ ಹತ್ರ ಮಾತಾಡೋಂಗಿಲ್ಲ, ಕೇಳೋಂಗಿಲ್ಲ ಥರ ಇದ್ದಿದ್ದು ಸಡನ್ನಾಗಿ ಹಿ ಬಿಕಮ್ಸ್ ರೆಸ್ಪಾನ್ಸಿಬಲ್ ಆ್ಯಸ್ ಅ ಚೇರ್ಮನ್ ಆಫ್ ದಿ ಕಮಿಟಿ ಟು ಫಿನಿಶ್ ಆಲ್ ದಿ ಫಂಕ್ಷನ್ಸ್ ವಿಚ್ ಇಸ್ ರಿಟರ್ನ್ ಇನ್ ದಿ KMC ಆ್ಯಕ್ಟು. ಅವ್ರು ಮಾಡಿಲ್ಲ ಅಂದರೆ ಅವ್ರಿಗೂ ನಾವು ಎಳಿತೀವಿ, ಹೈಕೋರ್ಟ್ ಕರ್ಕೊಂಡು ಹೋಗ್ತೀವಿ. ಹೈಕೋರ್ಟ್ ವಿಲ್ ಗಿವ್ ಸಮನ್ಸ್, ಅರೆಸ್ಟ್ ಆರ್ಡರ್ಸ್ ಆಸ್ ಪರ್ ಚೇರ್ಮನ್ ಆಫ್ ದಿ ವಾರ್ಡ್ ಕಮಿಟಿ ಆಫ್ XYZ ವಾರ್ಡ್ ನಂಬರ್ 35 37 ಚೇರ್ಮನ್ ಯಾರಪ್ಪ ಕರೆಸಿ ಅವ್ರಿಗೆ ಅಂತ ಹೇಳ್ತಾರೆ. ಸೊ ಈಗ ಅವರು ಏನೋ ಈ ಜನಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರು, ಜನಕ್ಕೆ ಗೊತ್ತಿರಲಿಲ್ಲ, ಅವರು ಆರಾಮಾಗಿದ್ದರು. ನಾವು ಒಂದಷ್ಟು ಆರ್ಡರ್ ತಂದಿದ್ದೀವಿ, ಆರ್ಡರ್ ತಂದಾದ್ಮೇಲೆ ಮಾಡಿಲ್ಲ ಅಂದರು ಕಂಟೆಂಪ್ಟ್ ಆಫ್ ಕೇಸ್ ಹಾಕ್ತೀವಿ, ವಾರ್ಡ್ ಇವ್ರಿಗೆ ಕರಿತೀವಿ, ಮಾಡಲೇಬೇಕಾಗತ್ತೆ. ಅದು ಎಷ್ಟಾಗುತ್ತೋ ಅದು ಬೇರೆ ಪ್ರಶ್ನೆ, ಬಟ್ ದೇ ವಿಲ್ ನಾಟ್ ಎಸ್ಕೇಪ್ ಆ್ಯಸ್ ದೇ ಯೂಸ್ ಟು ಡೂ ಅಂತ ನಮಗೊಂದು ಭರವಸೆ ಇದೆ. ಇಲ್ಲಿ ಒಂದು ವಿಷಯ ನನಗೆ ಭಾಳ ಆಶ್ಚರ್ಯ ಕಾಣ್ತದೆ. ಈಗ ಒಂದು ವ್ಯಾಪಾರಿ, ನಾವು ಬ್ಯಾಂಕಿಂದ ಲೋನ್ ತೊಗೊಂಡು ಏನೋ ಮಾಡಿ ಸಣ್ಣ ವ್ಯಾಪಾರ ಮಾಡ್ತೇವೆ, ಒಂದಷ್ಟು ಹಣ ಇನ್ವೆಸ್ಟ್ ಮಾಡ್ತೇವೆ, ಒಂದು 10,000 20,000 30,000 1 ಲಕ್ಷ. ಯಾಕೆ 1 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ, ನಾನು ಬದುಕಲಿಕ್ಕೆ ನನಗೆ 2 ಲಕ್ಷ ಹಣ ಮಾಡ್ಬೋದು ಅಂತ 1 ಲಕ್ಷ. ಚುನಾವಣೆಯ ಇದರಲ್ಲಿ ಹೇಳ್ತಾರೆ 3 ಲಕ್ಷ ರೂಪಾಯಿ ಒಬ್ಬ ಕಾರ್ಪೊರೇಟ್ರು ಸಂವಿಧಾನ ಅವರ ಇದರ ನಿಯಮ ಪ್ರಕಾರ ಮ್ಯಾಕ್ಸಿಮಮ್ 3 ಲಕ್ಷ ಖರ್ಚು ಮಾಡ್ಬೋದು. ದಾಖಲೆ ಪ್ರಕಾರ ಖರ್ಚು ಜಾಸ್ತಿ ಮಾಡ್ತಾರಂತೆ, 1 ಲಕ್ಷ 10 20 30 ಲಕ್ಷ ಖರ್ಚು ಮಾಡೋರು ಇದ್ದಾರೆ ಅಂತ ಬೆಂಗಳೂರಲ್ಲಿ ಕಾರ್ಪೊರೇಟರು 8 ಕೋಟಿ 6 ಕೋಟಿ ಖರ್ಚು ಮಾಡ್ತಾರೆ ಒಂದು ಕಾರ್ಪೊರೇಟರ್ ಆಗಲಿ. ಒಂದು ಕಾರ್ಪೊರೇಟರ್ ಅಷ್ಟು ಕೋಟಿ ಖರ್ಚು ಮಾಡಿದವನು ಅವನು ಧರ್ಮಕ್ಕೆ ಮಾಡ್ತಾನ, ಅವನು ಒಂದು ವ್ಯಾಪಾರ. ಅದು ಆ ಹಣ ಪುನಃ ಅವನು ಮಾಡಬೇಕು. ಹೇಗೆ ಮಾಡ್ತಾನೆ? ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಕಿಸೆಯಿಂದ ಹಣ ಕೀಳಲೇಬೇಕು ಅವನು. ಆ ಕೀಳುವಾಗ ನೀವು ನೋಡಬೇಕು. ಅದಕ್ಕೆ ಈ ಏರಿಯಾ ಸಭಾ ನಿಮ್ಮ ಹಣ ಏನು ಕೊಡ್ತಾ ಇದ್ದಾನೆ, ಅವನೇನು ಕೆಲಸ ಮಾಡ್ತಾನೆ, ಸ್ವಲ್ಪ ಎಣಿಕೆ ನೋಡಿ, ಸ್ವಲ್ಪ ನೋಡಿ, ಸುಮ್ಮನೆ ನೋಡಬೇಡಿ. ನೀವು ಏರಿಯಾ ಸಭಾ ವೋಟರ್ ಆಗಿದ್ದರಿಂದ ಯಾವ ಏರಿಯಾದಲ್ಲಿ ನೀವು ವೋಟರ್ ಆಗಿದ್ದೀರೋ ಆ ವೋಟರ್ ಏರಿಯಾ ಸಭಾ ಮೀಟಿಂಗ್ ಕ್ವಾರ್ಟರ್ಲಿ ಆಗಲೇಬೇಕು. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನು ಬೇಕು ನೀವು ಕೇಳಬೇಕು. ಡಿಮ್ಯಾಂಡ್, ರಿಕ್ವೆಸ್ಟ್ ಅಲ್ಲ, ಡಿಮ್ಯಾಂಡ್ ಮಾಡಬೇಕು. ಆರ್ಡರ್ ಮಾಡಬೇಕು. ಯು ಆರ್ ದಿ ಓನರ್ ಆಫ್ ಯುವರ್ ವಾರ್ಡ್. ಅದು ಮಾಡಿದ್ರೇನೆ. ಇಲ್ಲ ಇವ್ರು ಕಾರ್ಪೊರೇಟರು ಅಣ್ಣ, ಇವ್ರು ದೊಡ್ಡವರು, ಇವರು ನಾನು ಈ ಏರಿಯಾ ವೋಟ್ರ್ ನನಗೆ ಇಲ್ಲಿ ಚರಂಡಿ ಬೇಕು, ಕ್ಲಿಯರ್ ಆಗಬೇಕು ಅಂತ ನಾವು ಕೇಳಬೇಕು. ಇಷ್ಟು ಹಣ ಬಂದಿದೆ, ಅಷ್ಟಲ್ಲಿ ನಮಗೆ ಎಷ್ಟು ಕೊಡ್ತೀರಾ ಅಂತ ಕೇಳಂಗಿರಬೇಕು. ಅನ್ಲೆಸ್ ಯು ಡಿಮಾಂಡ್ ಯು ವಿಲ್ ನಾಟ್ ಗೆಟ್ ಇಟ್. ವೋಟ್ ಟು ಸರ್ವ್ ಯು, ಡೋಂಟ್ ವೋಟ್ ಟು ಮ್ಯಾನೇಜ್ ಯು. ನಿಮ್ಮನ್ನು ಆಡಳಿತ ಮಾಡಲಿಕ್ಕೆ ಅವನಿಗೆ ವೋಟ್ ಕೊಡಬೇಡಿ. ನಿಮ್ಮ ಆಡಳಿತ ನೀವೇ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಮಾಡಲಿಕ್ಕೆ ನಿಮಗೆ ಅವನನ್ನು ನೀವು ನೇಮಿಸುವುದು. ವೋಟ್ ಕೊಟ್ಟು ನಮಗೆ ಇವನು ತುಂಬ ಜನ ಇರ್ತಾರೆ ಕೆಲಸಕ್ಕೆ, ಅದರಲ್ಲಿ ಇವನಾಗ್ಬೋದು, ಇವನು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಅವನಿಗೆ ಸೆಲೆಕ್ಟ್ ಮಾಡಲಿಕ್ಕೆ ನೀವು ವೋಟ್ ಹಾಕೋ. ಒಂದು ಭ್ರಮ ಇದೆ. ಕಾರ್ಪೊರೇಟರ್ ರಾಜ, ಈ ನಮ್ಮ ವಾರ್ಡ್ಗೆ ಅವನೇ ಕಿಂಗು. ತಪ್ಪು. ಕಾರ್ಪೊರೇಟ್ರು ಅವ್ನು ಕಿಂಗ್ ಅಂದರೆ ಅವ್ನು ಕಳ್ಳ. ನಾನು ಕಿಂಗ್ ಆದರೆ ಅವ್ನು ಕಳ್ಳ. ಅವನು ನಿಮ್ಮ ಹಕ್ಕು ಕದ್ದುಬಿಟ್ಟು ಅವನು ಆಡಳಿತ ನಡೆಸ್ತಾ ಇರೋದು, ಅವನು ಡಿಸೈಡ್ ಮಾಡ್ತಾ ಇರೋದು. ಹಕ್ಕು ನಿಮ್ಮದು, ಏರಿಯಾ ಸಭಾ ನಿಮ್ಮದು, ವಾರ್ಡ್ ಸಮಿತಿ ನಿಮ್ಮದು. ನೀವು ವಾರ್ಡ್ ಸಮಿತಿ ಮೆಂಬರ್ ಆಗ್ಬಿಟ್ಟು ತೀರ್ಮಾನ ಮಾಡಿದ್ರೆ ಅದರಾದ್ಮೇಲೆ ಆ ಕೆಲಸ ಆಗಬೇಕು. ಕಾರ್ಪೊರೇಟರ್ ಎಲ್ಲ ಡಿಸೈಡ್ ಮಾಡಬೇಕಾಗಿರೋದು. ಭ್ರಮೆ ತೆಗಿಬೇಕು ನೀವು ಮನಸ್ಸಿಂದ. ಎಸ್, ನಾವು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಬಹುಶಃ ಈ ಬಾರಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವೋಟ್ ಹಾಕಲಿಕ್ಕೆ ಹೊರಡುವ ಮೊದಲು ನಿಮ್ಮ ವಾರ್ಡ್ ಸಮಿತಿಯಲ್ಲಿ ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ನಗರದ, ನಿಮ್ಮ ವಾರ್ಡಿನ, ನಿಮ್ಮ ಏರಿಯಾದ, ನಿಮ್ಮ ರಸ್ತೆ ಅಭಿವೃದ್ಧಿಗಾಗಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ನೀವು ನಿಮ್ಮ ಮತವನ್ನು, ನಿಮ್ಮ ಪ್ರಜಾಪ್ರಭುತ್ವ ಹಕ್ಕನ್ನು ಚಲಾಯಿಸಬೇಕು. ಅದು ಬಿಟ್ಟು
ವಾರ್ಡ್ ಕಮಿಟಿ ಎನ್ನುವುದು ಬಹುಶಃ ಈ ಬಾರಿ ನಮ್ಮಿಂದ ಕೈ ತಪ್ಪಿ ಹೋದರೆ ಬಹುಶಃ ಅದು ಆಗಲಿಕ್ಕಿಲ್ಲ, ಕಷ್ಟ ಆಗ್ಬೋದು ಮುಂದಿನ ಬಾರಿ. ಆದರೆ ಬಹುಶಃ ಹೈಕೋರ್ಟೇ ಹೇಳಿರೋದ್ರಿಂದ ಅದು ಆಗತ್ತೆ ಎನ್ನುವ ನಂಬಿಕೆ ಮತ್ತು ವಿಶ್ವಾಸ ನಮ್ಮೆಲ್ಲರಿದೆ. ಅದು ಹಾಗೆ ಇರಲಿ ಮತ್ತು ವಾರ್ಡ್ ಕಮಿಟಿ ಆಗಲಿ, ಅದಕ್ಕೆ ಪ್ರಯತ್ನ ಪಡುತ್ತಿರುವಂಥ ಎಲ್ಲರಿಗೂ ಕೂಡ ಏನು ಜಯವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು 1 ಗಂಟೆ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿರುವಂಥ ಬೆಂಗಳೂರಿನಿಂದ ಬಂದಿರುವಂಥ ನಾಗರಿಕ ಶಕ್ತಿಯ ಅಧ್ಯಕ್ಷರಾಗಿರುವಂಥ ನರೇಂದ್ರ ಕುಮಾರ್ ಅವರಿಗೆ ಹಾಗೆ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಪದ್ಮನಾಭ ಬುಳ್ಳಾಲ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 8 ಗಂಟೆ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.